ಕೃಷ್ಣ ಹರೇ ಮಾತಾಜಿ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ರೀನಾ ಮಾತಾಜಿ. ಹರೇ ಕೃಷ್ಣ. हरे कृष्ण माताजी, प्रणाम माताजी। प्रणाम। ಮಾತಾಜಿ ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳು, ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಲ ಶಲಾಕಯ ಚಕ್ಷುರ್ ಉನ್ಮೀಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪಾದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯ ಪತಾಕ ಸ್ವಾಮಿನಿತಿ ನಾಮಿನಿ ನಮ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನಿ ಗೌರಕತದಯ ಧಾಮ ನಗರ ಗ್ರಾಮ ತಾರಿಣಿ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಓದುವ ಅವಕಾಶವನ್ನ ಲೀಲಾಮೃತ ಸಂಪುಟವನ್ನ ಓದುವ ಅವಕಾಶವನ್ನ ಕೊಟ್ಟಂತ ಶ್ರೀ ರಾಧಾ ಗೋವಿಂದ ಭಕ್ತವೃಂದಕ್ಕೆ ನಮಿಸುತ್ತಾ ಈ ತರಗತಿಯನ್ನ ಪ್ರಾರಂಭಿಸೋಣ. ಎಲ್ಲರಿಗೆ ಹರೇ ಕೃಷ್ಣ. ಓದ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದವರು? ಗಾಯತ್ರಿ ಮಾತಾಜ. ಓದಿ ಮಾತಾಜಿ. ಹರೇ ಸ್ಕ್ರೀನ್ ಕೃಷ್ಣ ಬಂದಿಲ್ಲ. ಮಾತಾಜಿ. ಹರೇ ಕೃಷ್ಣ. ಕನಸು ನನಸುನ ಹೌದು, ಕನಸು ನನಸಿದ್ದು ಅಲ್ಲಿ ಈ ಗೊಂದಲಗಳ ನಡುವೆ. ಅಲ್ಲಿಂದ ಓದಿ. ಬಂದಿಲ್ಲ ಮಾತಾಜಿ, ಬಂದಿಲ್ಲ ಬಂದಿಲ್ಲವಾ? ಬಂದಿಲ್ಲ. ಅಮೇರಿಕಕ್ಕೆ ಯಾರಿಗೆ ಹೋಗುವಾಗ ಬಂದಿದೆ? ಇಲ್ಲ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಬಂದಿಲ್ಲವಾ? ಒಂದು ನಿಮಿಷ, ಈಗ ಬರ್ತದೆ ಪುನಃ ನೋಡಿ. ಹೋಯ್ತು ನನ್ನಿಂದ ಸ್ಕ್ರೀನ್. ಈಗ ಬಂತಾ? ಬಂತು. ಬಂತು ಮಾತಾಜಿ. ದೊಡ್ಡದ್ ಮಾಡ್ಕೋತೀನಿ ಮಾತಾಜಿ, ಒಂದ್ ಸ್ವಲ್ಪ ದೊಡ್ಡದ್ ಮಾಡಿ. ಮಾತಾಜಿ ಎಸ್, ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಬ್ರು ಯಾರು? ಆಯ್ತು ಮಾತಾಜಿ. ಎಲ್ಲಿಂದ ಮಾತಾಜಿ? ಈ ಗೊಂದಲಗಳ ನಡುವೆ. ಈ ಗೊಂದಲಗಳ ನಡುವೆ ಚೌರಿ ಬಜಾರಿನ ವಾಣಿಜ್ಯ ಪ್ರದರ್ಶನವು ಕೇರಿಗಳ ಕಡೆಗೆ ತಿರುಗುತ್ತಿತ್ತು. ಆ ಗೊಂದಲದ ರಸ್ತೆಗಳಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಅವರೆಲ್ಲರ ಮಧ್ಯೆ ಭಕ್ತಿ ವೇದಾಂತರು ಗಂಭೀರ ಸ್ವಭಾವದ ದೃಢ ಸಂಕಲ್ಪದ ವ್ಯಕ್ತಿಯಾಗಿದ್ದರು. ಕೇರಿಗಳನ್ನು ದಾಟಿ ಹೆಂಚು ಮಾರುವವರು, ಧಾನ್ಯ ಮಾರುವವರು, ಸಿಹಿ ಮಿಠಾಯಿ ಅಂಗಡಿಗಳು, ಅಚ್ಚುಕೂಟುಗಳು ಇವೆಲ್ಲನ್ನೆಲ್ಲ ಕಾಯ್ದು ಹೋಗುತ್ತಿದ್ದರು. ತಲೆಯ ಮೇಲ್ಭಾಗದಲ್ಲಿ ವಿದ್ಯುತ್ ತಂತಿಗಳು, ಪಾರಿವಾಳಗಳು,
ಬಾಲ್ಕನಿಯಿಂದ ಬಿದ್ದಿದ್ದ ಬಟ್ಟೆ ಸಾಲುಗಳು ಕೊನೆಗೆ ಮಾತಾಜಿ ಹ್ಯಾಂಡ್ ರೈಸ್ ತೆಗಿತೀನಿ. ಸಾಲುಗಳು ಕೊನೆಗೆ ಅವರು ಒಂದು ಸಣ್ಣ ಮಸೀದಿಯನ್ನು ದಾಟಿ ಓಕೆ ಪ್ರೆಸ್ಸಿಗೆ ಬರುತ್ತಿದ್ದರು. ಕರಡುಗಳನ್ನು ಮತ್ತು ಹೊತ್ತು ಮುದ್ರಣ ಕಾರ್ಯವನ್ನು ಕಾತುರದಿಂದ ನೋಡಲು ಬರುತ್ತಿದ್ದರು. 4 ತಿಂಗಳಾದ ಮೇಲೆ ಇಡೀ ಪುಸ್ತಕದ ಮುದ್ರಣವೆಲ್ಲ ಮುಗಿದು ಮುದ್ರಣಾಲಯದ ನೆಲದ ಮೇಲೆ ಮುದ್ರಿತ ಹಾಳೆಗಳನ್ನೆಲ್ಲ ಪೇರಿಸಿದ ಮೇಲೆ ಶ್ರೀ ಹಿತಶರಣರು ಅವುಗಳನ್ನು ಬೈಂಡ್ ಮಾಡುವ ಜಾಗಕ್ಕೆ ಕಳಿಸುವ ಏರ್ಪಾಡು ಮಾಡಿದರು. ಬೈಂಡಿಂಗ್ ಕೆಲಸವೆಲ್ಲ ಹಳೆಯ ಮಾದರಿಯಲ್ಲಿ ಹೆಚ್ಚಾಗಿ ಕೈಯಿಂದಲೇ ನಡೆಯುತ್ತಿದ್ದು ಅದಕ್ಕೆ 1 ತಿಂಗಳು ಹಿಡಿಯಿತು. ಭಕ್ತಿ ವೇದಾಂತ ಸ್ವಾಮಿಗಳು ಅಲ್ಲಿಗೆ ಬಂದ ಕೆಲಸಗಾರರನ್ನೆಲ್ಲ ನೋಡುತ್ತಿದ್ದರು. ಪೇರಿಸಿಟ್ಟ ಕಾಗದದ ರಾಶಿಯ ಸುತ್ತ ಒಂದು ಸಣ್ಣ ಕೋಣೆಯಲ್ಲಿ ಕೆಲಸಗಾರರು ಸಾಲಾಗಿ ಕೂಡುತ್ತಿದ್ದರು. ಮೊದಲನೆಯವನು ದೊಡ್ಡ ಮುದ್ರಿತ ಹಾಳೆಯೊಂದನ್ನು ತೆಗೆದುಕೊಂಡು ಕ್ಷಿಪ್ರವಾಗಿ 2 ಬಾರಿ ಮಡಚಿ ಮುಂದಿನವನಿಗೆ ಕೊಡುತ್ತಿದ್ದ. ಮುಂದಿನ ಕಾರ್ಯ ಮಾಡುತ್ತಿದ್ದ ಹಾಳೆಗಳನ್ನೆಲ್ಲ ಮಡಚಿ ಹೊಲಿದು ಕ್ರಮವಾಗಿ ಜೋಡಿಸಿ ಅದನ್ನು ಇಕ್ಕಳಕ್ಕೆ ಸಿಕ್ಕಿಸಿ ಮಾತಾಜಿ ಮೇಲ್ ಮಾಡಬೇಕು. ಮಾತಾಜಿ ಸಿಕ್ಕಿಸಿ ಸುತ್ತಿಗೆಯಿಂದ ಬಡಿದು ಕೈಗರಗಸದಿಂದ 3 ಕಡೆಗಳಲ್ಲಿ ಟ್ರಿಮ್ ಮಾಡಿ ಆಮೇಲೆ ಅಂಟಿಸುತ್ತಿದ್ದರು. ಸ್ವಲ್ಪ ಸ್ವಲ್ಪವಾಗಿ ಪುಸ್ತಕವು ಅಂತಿಮವಾಗಿ ರಕ್ಷಾ ಕವಚ ಹಾಕಲು ಸಿದ್ಧಗೊಳ್ಳುತ್ತಿತ್ತು. ಓಕೆ ಪ್ರೆಸ್ ಮತ್ತು ಬೈಂಡಿಂಗ್ ಅಂಗಡಿಯ ಭೇಟಿಗಳ ಜೊತೆಗೆ ಭಕ್ತಿ ವೇದಾಂತ ಸ್ವಾಮಿಗಳು ಒಮ್ಮೊಮ್ಮೆ ಬಸ್ಸಿನಲ್ಲಿ ಯಮುನಾ ನದಿಯ ಮೇಲೆ ಹಾಯ್ದು ಶರ್ಮರ ರಾಧಾ ಪ್ರೆಸ್ಸಿಗೂ ಹೋಗುತ್ತಿದ್ದರು. ರಾಧಾ ಪ್ರೆಸ್ಸಿನಲ್ಲಿ ಈ ಸಂಪುಟದ 1,000 ರಕ್ಷಾ ಕವಚಗಳು ಸಿದ್ಧವಾಗುತ್ತಿದ್ದವು. ಶರ್ಮ ಸ್ವಾಮೀಜಿ ಎಲ್ಲ ಕಡೆ ಸುತ್ತಾಡುತ್ತಿದ್ದರು. ಸಾಧ್ಯವಾದಷ್ಟು ಹಣವನ್ನು ಸಂಗ್ರಹಿಸಿ ತಂದುಕೊಡುತ್ತಿದ್ದರು. ಎಲ್ಲ ಕಡೆ ಓಡಾಡಿ ಅವರು ಅನೇಕ ಬಗೆಯ ಜನರೊಂದಿಗೆ ಬೆರೆಯುತ್ತಿದ್ದರು. ನಾನು ಸಾಧ್ಯವಾದಷ್ಟು ಬೇಗ ಎಲ್ಲವನ್ನೂ ಮಾಡಿಕೊಡಬೇಕೆಂದು ಅವರು ಬಯಸಿದ್ದರು. ಕಾಲ ಸಾಗುತ್ತಿದೆ, ಬೇಗ ಮಾಡಿ ಎಂದು ಹೇಳುತ್ತಿದ್ದರು. ಕೆಲಸವನ್ನು ಮೊದಲು ಮಾಡಿಕೊಡಿ ಎಂದು ನನ್ನ ಮೇಲೂ ಸಿಟ್ಟು ಮಾಡಿಕೊಳ್ಳುತ್ತಿದ್ದರು. ಆದರೆ ನಾನು ಇದ್ದದ್ದು ದಾಲ್ಮಿಯಾ ಅವರ ಸೇವೆಯಲ್ಲಿ. ನಿಮ್ಮ ಕೆಲಸ ನನಗೆ 2ನೇಯದು ಎಂದು ನಾನೆನ್ನುತ್ತಿದ್ದೆ. ಆದರೆ ಅವರು ನೀವೀಗ ನನ್ನ 2 ದಿನವನ್ನು ಹಾಳು ಮಾಡಿದ್ದೀರಿ. ಏನಿದು ಶರ್ಮಾಜಿ, ನಾನು ಇಲ್ಲಿಗೆ ಬರುತ್ತಲೇ ಇದ್ದೇನೆ, ಇದನ್ನು ಮಾಡಿ ಎಂದು ಬೆಳಗ್ಗೆ ಹೇಳಿದ್ದರೂ ಈವರೆಗೂ ನೀವು ಮಾಡಿಲ್ಲ ಎನ್ನುತ್ತಿದ್ದರು. ಆದರೆ ನನಗೆ ಹಗಲಿನಲ್ಲಿ ಅದನ್ನು ಮಾಡಲು ಸಮಯವಿಲ್ಲ ಎಂದು ನಾನು ಉತ್ತರ ಕೊಡುತ್ತಿದ್ದೆ. ಅದಕ್ಕೆ ಆಗಿದ್ದರೆ ನೀವು ನನ್ನ ಇಡೀ ದಿನವನ್ನು ಹಾಳು ಮಾಡಿದಿರಿ ಎಂದು ಅವರು ಹೇಳುತ್ತಿದ್ದರು. ಅವರು ನನ್ನ ಮೇಲೆ ತುಂಬಾ ಒತ್ತಡ ತರುತ್ತಿದ್ದರು. ಅವರ ಸ್ವಭಾವವೇ ಅದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಎಲ್ಲಿಂದ ಮಾತಾಜಿ? ಓಕೆ ಪ್ರಸಾದ್. ಬೈಂಡಿಂಗ್ ರಟ್ಟು ಇಟ್ಟಿಗೆ ಕೆಂಪು ಬಣ್ಣದ್ದು, ಸ್ವರ್ಣಾಕ್ಷರಗಳಲ್ಲಿ ಮುದ್ರಿತ ಭಕ್ತಿ ವೇದಾಂತ ಸ್ವಾಮಿಗಳ ರಕ್ಷಾ ಕವಚದ ವಿನ್ಯಾಸವನ್ನು ತಾವೇ ರೂಪಿಸಿದ್ದರು. ಅದನ್ನು ರಚಿಸಲು ಸಲಿತ್ ಎಂಬ ಬಂಗಾಳಿ ಕಲಾವಿದನನ್ನು ಗೊತ್ತು ಮಾಡಿಕೊಂಡಿದ್ದರು. ಅದೊಂದು ಆಧ್ಯಾತ್ಮಿಕ ಹಾಗೂ ಭೌತಿಕ ಅಭಿವ್ಯಕ್ತಿಗಳ ಸುತ್ತು ಚಿತ್ರವಾಗಿತ್ತು. ಮುಂಭಾಗದ ರಕ್ಷಾಪುಟದಲ್ಲಿ ಒಂದು ಕೆಂದಾವರೆ, ಅದರ ದಳದಲ್ಲಿ ವೃಂದಾವನದಲ್ಲಿ ರಾಧಾಕೃಷ್ಣರ ಲೀಲೆಗಳ ಹಾಗೂ ಭಕ್ತ ಗಣದೊಂದಿಗೆ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನಾ ನರ್ತನಗಳಲ್ಲಿ ತೊಡಗಿರುವ ದೃಶ್ಯಗಳು, ಕೃಷ್ಣನ ಕಮಲಗ್ರಹದಿಂದ ಒಂಬಣ್ಣದ ಕಿರಣಗಳು ಹೊಮ್ಮುತ್ತಿವೆ. ಅದರ ಪ್ರಭೆಯಲ್ಲಿ ಅಸಂಖ್ಯ ಭಾಸ್ಕರರಂತೆ ಕಾಣುವ ದಿವ್ಯ ಗ್ರಹಗಳು. ಪ್ರತಿಯೊಂದು ಗ್ರಹದೊಳಗೂ ಚತುರ್ಭುಜದ ನಾರಾಯಣನ ಭಿನ್ನ ರೂಪ. ಪ್ರತಿಯೊಂದು ಗ್ರಹದ ಕೆಳಗೂ ಆತನ ಹೆಸರುಗಳನ್ನು ಬರೆಯಲಾಗಿತ್ತು: ತ್ರಿವಿಕ್ರಮ, ಕೇಶವ, ಪುರುಷೋತ್ತಮ ಇತ್ಯಾದಿ. ಮುಂಭಾಗದ ರಕ್ಷಾ ಕವಚದ ಕೆಳಭಾಗದ ಅಂಡಾಕಾರದಲ್ಲಿ ಭೌತಿಕ ಜಗತ್ತನ್ನು ನಿಶ್ವಾಸಿಸುತ್ತಿರುವ ಮಹಾವಿಷ್ಣುವಿನ ಚಿತ್ರ. ಒಳ ರಕ್ಷಾಪುಟದಲ್ಲಿ ರಕ್ಷಾಪುಟದ ಚಿತ್ರದ ಬಗೆಗೆ ಸ್ವಾಮಿ ಭಕ್ತ ವೇದಾಂತರ ವಿವರಣೆ. ಮುದ್ರಣ ಬೈಂಡಿಂಗ್ ಎಲ್ಲ ಮುಗಿದ ಮೇಲೆ
ಎಲ್ಲ ಮುಗಿದ ಮೇಲೆ 1100 ಪ್ರತಿಗಳು ಸಿದ್ಧವಾಗಿದ್ದವು. ಭಕ್ತಿ ವೇದಾಂತರು ಒಂದು 100 ಪ್ರತಿಗಳನ್ನು ತೆಗೆದುಕೊಂಡರು. ಮುದ್ರಿಕರು ಉಳಿದವುಗಳನ್ನು ತಮ್ಮಲ್ಲೇ ಇರಿಸಿಕೊಂಡು 100 ಪ್ರತಿಗಳನ್ನು ಮಾರಿ ಭಕ್ತಿ ವೇದಾಂತರ ಮುದ್ರಕರ ಮತ್ತು ಬೈಂಡರನ ಸಾಲಭಾಗವನ್ನು ತೀರಿಸಿದರು. ಅನಂತರ ಮತ್ತೆ 100 ಪ್ರತಿಗಳನ್ನು ತೆಗೆದುಕೊಳ್ಳುವರು. ಸಾಲ ಮುಗಿಯುವ ತನಕವೂ ಹೀಗೆಯೇ. ಮೊದಲ ಸಂಪುಟದ ಲಾಭದಿಂದ 2ನೆಯ ಸಂಪುಟವನ್ನು ಮುದ್ರಿಸುವುದು, ಅದರ ಲಾಭದಿಂದ 3ನೆಯ ಮುದ್ರಿಸುವುದು ಅವರ ಯೋಜನೆ ಆಗಿತ್ತು. ಕಾಂತವೇದಿ ಮೊದಲ 100 ಪ್ರತಿಗಳನ್ನು ತರಲು ಹೋದ. ಒಬ್ಬ ಕೂಲಿಯವನನ್ನು ಗೊತ್ತು ಮಾಡಿಕೊಂಡ. ಅವನು ಆ ಪುಸ್ತಕಗಳನ್ನು ದೊಡ್ಡ ಬುಟ್ಟಿಗಳಲ್ಲಿ ಹಾಕಿ ಕೈಗಾಡಿಯಲ್ಲಿರಿಸಿ ರಸ್ತೆ ಗುಂಟ ಹಾದು ಚಿಪ್ಪಿವಾಡ ದೇವಾಲಯಕ್ಕೆ ತಂದು ಭಕ್ತಿ ವೇದಾಂತ ಸ್ವಾಮಿಗಳು ಆ ಗ್ರಂಥಗಳನ್ನೆಲ್ಲ ಒಂದು ಬೆಂಚಿನ ಮೇಲೆ ಜೋಡಿಸಿಟ್ಟರು. ಹರೇ ಕೃಷ್ಣ ಮಾತಾಜಿ. ಸಾಕಾ? ಓದಿ ಮಾತಾಜಿ, ಇದು ಪೇಜ್ ಒಂದೊಂದು ಪೇಜ್ ಕೊಡ್ತಾ ಇದ್ದೇನೆ ಎಲ್ಲರಿಗೆ. ಭಕ್ತಿ ವೇದಾಂತ ಸ್ವಾಮಿಗಳು ಪುಸ್ತಕಗಳ ಮಾರಾಟಕ್ಕೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಕೊಡುವುದಕ್ಕೆ ತಾವೇ ಒಂಟಿಯಾಗಿ ಹೊರಟರು. ಅವರನ್ನು ವೈಯಕ್ತವಾಗಿ ಭೇಟಿ ಮಾಡಿದ ಡಾಕ್ಟರ್ ರಾಧಾಕೃಷ್ಣನ್ ಅವರು ಗ್ರಂಥವನ್ನು ಓದಿ ಅದರ ಬಗೆಗೆ ಬರೆಯಲು ಒಪ್ಪಿಕೊಂಡರು. ಮೊದಲು ಅನುಕೂಲಕರ ವಿಮರ್ಶೆ ಬರೆದವರೆಂದರೆ ಹನುಮಾನ್ ಪ್ರಸಾದ ಪೋದ್ದಾರ್. ಬಹುಕಾಲದ ನೆನಸಾಗಿದೆ ಮತ್ತು ಈ ಸಂಪುಟ ಮತ್ತು ಬರಲಿರುವ ಸಂಪುಟಗಳ ಪ್ರಕಟಣೆಯಿಂದ ಮುಂದೆಯೂ ಫಲಕಾರಿಯಾಗುತ್ತದೆ ಎಂಬ ಸಂಗತಿ ನನಗೆ ತುಂಬಾ ಸಂತೋಷವನ್ನು ತರುವಂತಹಾಗಿದೆ. ಯಾವ ಭಗವಂತನ ಕೃಪೆಯಿಂದ ಈ ಸಂಪುಟವು ಬೆಳಕಿಕೊಂಡಿತ್ತೋ ಆ ಭಗವಂತನಿಗೆ ನನ್ನ ನಮನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ವೇದಾಂತ ಸ್ವಾಮಿಗಳು ದೆಹಲಿಯ ಪ್ರಮುಖ ಗ್ರಂಥಾಲಯ, ವಿಶ್ವವಿದ್ಯಾಲಯ ಮತ್ತು ಶಾಲೆಗಳಿಗೆಲ್ಲ ಹೋದರು. ಗ್ರಂಥ ಪಾಲಕರ ಕಣ್ಣಿಗೆ ಇವರು ಶಾಂತ ಸಮಾಹಿತ ಚಿತ್ತದವರಂತೆ, ಸಂಭಾವಿತರಂತೆ, ವಿನೀತರಂತೆ, ವಿದ್ವಾಂಸರಂತೆ, ವಿಶಿಷ್ಟ ಕಾಂತಿಪುಂಜವುಳ್ಳವರಂತೆ ಕಂಡುಬಂದರು. ದೆಹಲಿಯ ಎಲ್ಲಾ ಶಾಲಾ ಆಡಳಿತ ಕಚೇರಿಗಳಿಗೆ ಕಾಲು ನಡಿಗೆಯಲ್ಲಿಯೇ ಸಾಗಿ 40ಕ್ಕೂ ಹೆಚ್ಚು ಶಾಲೆಗಳಿಗೆ ಪ್ರತಿಗಳನ್ನು ಮಾರಿದರು. ಹಿಂದೆ ಸಹಾಯಧನ ಕೊಡಲು ನಿರಾಕರಿಸಿದ್ದ ಶಿಕ್ಷಣ ಸಚಿವಾಲಯವು ಭಾರತದಾದ್ಯಂತ ಆಯ್ದ ವಿಶ್ವವಿದ್ಯಾಲಯ ಗ್ರಂಥಾಲಯಗಳಿಗೆ ಹಂಚಲು 50 ಪ್ರತಿಗಳಿಗೆ ಆದೇಶ ನೀಡಿತು. ಸಚಿವಾಲಯವು ಅವರಿಗೆ 600 ರೂಪಾಯಿಗಳನ್ನು ಪ್ಯಾಕಿಂಗ್ ಮತ್ತು ಅಂಚೆಯ ವೆಚ್ಚಗಳನ್ನು ಕೊಟ್ಟಿತು. ಭಕ್ತಿ ವೇದಾಂತರು ಗೊತ್ತುಪಡಿಸಿದ ಗ್ರಂಥಾಲಯಗಳಿಗೆ ಪ್ರತಿಗಳನ್ನು ಅಂಚೆಯಲ್ಲಿ ರವಾನಿಸಿದರು. ಲೈಬ್ರರಿ ಆಫ್ ಕಾಂಗ್ರೆಸ್ ಮೂಲಕ ಅಮೆರಿಕದಲ್ಲಿ ಹಂಚಲು ಅಮೆರಿಕನ್ ದೂತಾವಾಸವು 18 ಪ್ರತಿಗಳನ್ನು ಕೊಂಡಿತು. ಸಂಸ್ಥೆಯ ಮಾರಾಟ ಚುರುಕಾಗಿತ್ತು, ಆದರೆ ಮುಂದೆ ಮಾರಾಟ ನಿಧಾನಗತಿಯಲ್ಲಿ ಸಾಗಿತು. ತಾವೊಬ್ಬರೇ ಮಾರಾಟಗಾರರಾಗಿ ಭಕ್ತಿ ವೇದಾಂತ ಸ್ವಾಮಿಗಳು ಕೆಲವೇ ಪ್ರತಿಗಳನ್ನು ಮಾರಲು ಹಲವಾರು ಗಂಟೆಗಳನ್ನು ಕಳೆಯುತ್ತಿದ್ದರು. 2ನೆಯ ಸಂಪುಟವನ್ನು ಪ್ರಕಟಿಸಲು ಅವರು ಉತ್ಸುಕರಾಗಿದ್ದರು. ಆದರೆ ಮೊದಲ ಸಂಪುಟದ ಮುದ್ರಣದಿಂದ ಸಾಕಷ್ಟು ಹಣ ಬರುವ ತನಕ 2ನೆಯ ಸಂಪುಟವನ್ನು ಮುದ್ರಿಸುವಂತಿರಲಿಲ್ಲ. ಈ ಮಧ್ಯೆ ಅವರ ಅನುವಾದ ಕಾರ್ಯ, ಭಾವಾರ್ಥ ನಿರೂಪಣೆಯ ಕಾರ್ಯ ಮುಂದುವರಿದೇ ಇತ್ತು. ಅಷ್ಟೊಂದು ಸಂಪುಟಗಳನ್ನು ಬರೆಯುವುದು ಹಲವಾರು ವರ್ಷ ತೆಗೆದುಕೊಳ್ಳುವ ಭಾರೀ ಕಾರ್ಯ. ಈಗಿನ ವೇಗದಲ್ಲಿ ಮಾರಾಟ ಇಷ್ಟು ಮಂದಗತಿಯಲ್ಲಿ ಸಾಗಿರುವಾಗ ತಮ್ಮ ಜೀವಿತದ ಅವಧಿಯಲ್ಲಿ ರಚನೆಯ ಕಾರ್ಯ ಮುಗಿಸುವುದು ಸಾಧ್ಯವಿರಲಿಲ್ಲ. ಪುಸ್ತಕದ ಮುದ್ರಣದಲ್ಲಿ ಅನೇಕರು ಪಾಲುಗೊಂಡಿದ್ದರು, ಇನ್ನು ಕೆಲವರು ಕೊಂಡುಕೊಂಡರು. ಆದರೂ ಈ ಮಹತ್ ಯತ್ನದ ಗೆಲುವು ಸೋಲುಗಳನ್ನು ಆಳವಾಗಿ ಅನುಭವಿಸಿದವರೆಂದರೆ ಭಕ್ತಿ ವೇದಾಂತ ಸ್ವಾಮಿಗಳೊಬ್ಬರೇ. ಅದು ಅವರ ಯೋಜನೆಯಾಗಿತ್ತು, ಅವರೇ ಅದಕ್ಕೆ ಜವಾಬ್ದಾರರು. ಅವರು ನಿರ್ಗಳವಾಗಿ ಬರೆಯುತ್ತಾ ಹೋಗಬೇಕೆಂದು ಯಾರೂ ಉತ್ಸಾಹ ತೋರಲಿಲ್ಲ. ಈ ಗ್ರಂಥಗಳು ಮುದ್ರಣಗೊಳ್ಳಲಿ ಎಂದು ಯಾರೂ ಬೇಡಿಕೆ ಸಲ್ಲಿಸಲಿಲ್ಲ. ಮಾರಾಟವು ಸ್ತಬ್ಧವಾಗುತ್ತಾ ಬಂದಾಗ ಕೂಡ ಓಕೆ ಪ್ರೆಸ್ಸಿನ ಮ್ಯಾನೇಜರುಗಳಿಗೆ ಗಾಬರಿಯಾಗಲಿಲ್ಲ. ಅವರು ದುಡ್ಡು ಕೊಟ್ಟ ಮೇಲೆ ತಾನೇ ಉಳಿದ ಪ್ರತಿಗಳನ್ನು ಕೊಡುವುದು. 2ನೆಯ ಸಂಪುಟವನ್ನು ಮುದ್ರಿಸಲು ಓಕೆ ಪ್ರೆಸ್ ಅನ್ನು ಗೊತ್ತು ಮಾಡಿಕೊಂಡವರೂ ತಾವೇ. ಆದ್ದರಿಂದ ಭಕ್ತಿ ವೇದಾಂತರ ಮೇಲೆ ಮೊದಲ ಸಂಪುಟದ ಪ್ರತಿಗಳನ್ನು ಸಾಧ್ಯವಾದಷ್ಟು ಮಾರಾಟ ಮಾಡುವ ಹೊಣೆಯೂ ಬಿದ್ದಿತು. ಹನುಮಾನ್ ಪ್ರಸಾದ್ ಪೋದ್ದಾರರ ಪಾಲಿಗೆ ಆ ಗ್ರಂಥವು ಹಾಗೆಯೇ ಮೆಚ್ಚುವ ಒಂದು ಗ್ರಂಥ ಮಾತ್ರ ಆಗಿತ್ತು. ಹಿತಶರಣ ಶರ್ಮರಿಗೆ ದಾಲ್ಮಿಯಾ ಅವರ ಮಾತಾಜಿ ಸ್ವಲ್ಪ ಮೇಲ್ ಮಾಡಿ. ಹಗಲಿನ ಕೆಲಸವನ್ನು ಮುಗಿಸಿದ ಮೇಲೆ ಒಂದು ಕೆಲಸ ಚಿಪ್ಪಿವಾಡದ ಹುಡುಗನಿಗೆ ಆ ಪುಸ್ತಕ ಹಲವಾರು ಸಲ ಓಡಾಡಬೇಕಾದ ವಸ್ತುವಾಯಿತು. ಕಾಗದದ ಮಾರಾಟಗಾರರಿಗೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಲಕ್ಷ್ಮೀ ಬಿ ಎಂ ಮಾತಾಜಿ ಓದಿ. ಕಾಗದದ ಮಾರಾಟಗಾರರಿಗೆ ಅದು ಒಂದು ಸಣ್ಣ ಮೊತ್ತದ ಅವರಿಲ್ಲವಾ? ನೆಕ್ಸ್ಟ್ ವಿ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅದು ಒಂದು ಸಣ್ಣ ಮೊತ್ತದ ವ್ಯಾಪಾರವಾಗಿತ್ತು. ಡಾಕ್ಟರ್
ಕೃಷ್ಣನವರ ರಾಷ್ಟ್ರ ರಾಜಕಾರಣ ಮತ್ತು ಹಿಂದೂ ತತ್ವ ಬೋಧನೆಗಳಲ್ಲಿ ಮುಳುಗಿದ ಜೀವನಕ್ಕೆ ಅದು ತುಂಬಾ ಲಘುವಾದ, ಕೂಡಲೇ ಮರೆಯುವ ಒಂದು ವಸ್ತುವಾಗಿತ್ತು. ಆದರೆ ಭಾಗವತದ ಪ್ರಕಟಣೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಶ್ರೀಕೃಷ್ಣನು ಸಂತುಷ್ಟನಾಗಿದ್ದಾನೆಂಬ ಭರವಸೆಯಿಂದಾಗಿ ಮಹಾನಂದವಾಗಿತ್ತು. ಆದರೂ ಭಾಗವತು ತಮ್ಮ ಖಾಸಗಿ ವಿಷಯ ಮಾತ್ರವಾಗಿ ಉಳಿದು ಬೇಕಿರಲಿಲ್ಲ. ಅದು ಕಲಿಯುಗದ ಪಾಠಕಿಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿದ್ದ ದಿವ್ಯೌಷಧವಾಗಿತ್ತು. ಅದನ್ನು ಒಬ್ಬನೇ ಕೊಡುವುದು ಸಾಧ್ಯವಿರಲಿಲ್ಲ. ಆದರೆ ಅವರು ಏಕಾಂಗಿಯಾಗಿದ್ದರು. ತಮ್ಮ ಗುರು ಮಹಾರಾಜರ ಮತ್ತು ಶ್ರೀಕೃಷ್ಣ ಪ್ರಭುವಿನ ಸೇವೆಯಲ್ಲಿ ಅವರಿಗೆ ವಿಶಿಷ್ಟ ಆನಂದ ತೃಪ್ತಿಗಳಿದ್ದವು. ಹೀಗೆ ಅವರ ಲೌಕಿಕ ವೈಫಲ್ಯ ಕೊಂಡಿದ್ದವು. ಅವರ ಸಂಕಲ್ಪ ಶಕ್ತಿ ವೃದ್ಧಿಕೊಂಡಿತ್ತು. ಅವರು ಏಕಾಂಗಿಯಾಗಿ ಮುಂದುವರಿದರು. ಅವರ ಗುರು ಮಹಾರಾಜರು ಪರಂಪರೆ ಆಚಾರ್ಯಗಳಾಗೂ ವೈದಿಕ ಧರ್ಮ ಗ್ರಂಥಗಳ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳುದಿಲ್ಲ ಸರಿಯಾಗಿ. ನೆಕ್ಸ್ಟ್ ಓದಿ ಮಾತಾಜಿ, ಸರಿಯಾಗಿ ಕೇಳುದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಈಚೆ ಬನ್ನಿ, ಬೇರೆ ಕಡೆ ಬಂದು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಕೇಳ್ತದೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಬಂತು ಮಾತಾಜಿ. ಶ್ರೀಕೃಷ್ಣನು ಸಂತುಷ್ಟನಾಗಿದ್ದನೆಂಬ ಭರವಸೆಯಿಂದಾಗಿ ಮಹಾನಂದವಾಗಿ ಆಯ್ತು. ಅವರ ಗುರು ಮಹಾರಾಜರು ಪರಂಪರೆ ಆಚಾರ್ಯಗಳು ಹಾಗೂ ವೈದಿಕ ಧರ್ಮ ಗ್ರಂಥಗಳವರ ಮಾರ್ಗ ಸರಿ ಎಂದು ಭರವಸೆ ನೀಡಿದ್ದುಂಟು. ಭಾಗವತದ ಒಂದು ಪ್ರತಿಯನ್ನು ಯಾರಾದರೂ ಕೊಂಡುಕೊಂಡರೆ ಅದರಲ್ಲಿ ಒಂದು ಪುಟದಷ್ಟು ಓದಿದರೂ ಸಾಕು, ಚೈತನ್ಯ ಮಹಾಪ್ರಭುಗಳ ಚಳುವಳಿಯಲ್ಲಿ ಸೇರುವ ಬಯಕೆ ಆತನಿಗೆ ಬರಬಹುದು. ಯಾರಾದರೂ ಈ ಗ್ರಂಥವನ್ನು ಗಂಭೀರವಾಗಿ ಓದಿದರೆ ಅವನಿಗೆ ಆಧ್ಯಾತ್ಮಿಕ ಜೀವನದ ಬಗ್ಗೆ ಶ್ರದ್ಧೆ ಮೂಡುತ್ತದೆ. ಗ್ರಂಥವನ್ನು ಎಷ್ಟೆಷ್ಟು ಹಂಚಿದರೆ ಅಷ್ಟು ಕೃಷ್ಣ ಪ್ರಜ್ಞೆ ಬಲಿಯುತ್ತದೆ. ಕೃಷ್ಣ ಪ್ರಜ್ಞೆ ಮೂಡಿದರೆ ಅವರು ಎಲ್ಲಾ ಸಮಸ್ಯೆಗಳಿಂದ ಪಾರಾಗುತ್ತಾರೆ. ಪುಸ್ತಕ ಮಾರಾಟ ನಿಜವಾದ ಪ್ರಚಾರ ಕಾರ್ಯ. ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅದನ್ನು ಬಯಸಿದರು. ದೇವಾಲಯಗಳ ಅಥವಾ ಶಿಷ್ಯವೃಂದದ ನಿರ್ಮಾಣವನ್ನು ಕಡೆಗಣಿಸಿ ಆದರೂ ಪ್ರಚಾರ ಕಾರ್ಯ ಮಾಡಬೇಕೆಂಬುದು ಅವರ ಆಶಯವಾಗಿತ್ತು. ಶ್ರೀಮದ್ ಭಾಗವತಕ್ಕಿಂತ ಹೆಚ್ಚಿನ ಪ್ರಚಾರಕಾರರು ಸ್ವಲ್ಪ ಮೇಲ್ ಮಾಡಿರಜಿ ಪುಸ್ತಕ ಯಾರಿದ್ದಾರೆ ಆಶಯವಾಗಿತ್ತು. ಶ್ರೀಮದ್ ಭಾಗವತದ ಹೆಚ್ಚಿನ ಪ್ರಚಾರಕ್ಕಾಗಿ ಖರ್ಚು ಮಾಡಿದರು. ಅದನ್ನು ಓದಲು ಬಿಡುವು ಮಾಡಿಕೊಂಡರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರವೀಣ ನಾರಾಯಣ ಮಾತಾಜಿ ಓದಿ. ಅದೋದಾಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಿನ ತಿಂಗಳುಗಳಲ್ಲಿ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಹೆಚ್ಚಾಗಿ ಅನುಕೂಲಕರವಾದ ವಿಮರ್ಶೆಗಳು ಬರತೊಡಗಿದವು. ಮದರಾಸಿನ ಅಡಿಯಾರ್ ಗ್ರಂಥಾಲಯದ ಬುಲೆಟಿನ್ ಒಂದು ಪೂರ್ಣ ಪ್ರಮಾಣದ ವಿಮರ್ಶೆಯನ್ನು ಪ್ರಕಟಿಸಿತ್ತು. ಅದರಲ್ಲಿ ಸಂಪಾದಕರ ಅಪಾರವಾದ ವಿಷಯ ಜ್ಞಾನವನ್ನು ಗುರುತಿಸಿ ಈ ಗ್ರಂಥದ ಮುಂದಿನ ಸಂಪುಟಗಳನ್ನು ಕುತೂಹಲದಿಂದ ಕಾಯುತ್ತಿದ್ದೇವೆ ಎಂದು ಮುಗಿಸಲಾಗಿತ್ತು. ಭಕ್ತಿ ವೇದಾಂತ ಸ್ವಾಮಿಗಳ ದೈವ ಸೋದರ ವಿದ್ವಾಂಸರುಗಳು ಮ್ಯೂಟ್ ಆಗಿದ್ದೀರಿ. ಪ್ರವೀಣ ಮಾತಾಜಿ ಮ್ಯೂಟ್ ಆಗಿದ್ದೀರಿ. ಭಕ್ತಿ ವೇದಾಂತ ಸ್ವಾಮಿಗಳ ದೈವ ಸೋದರ ವಿದ್ವಾಂಸರುಗಳು ತಮ್ಮ ಮೆಚ್ಚುಗೆಯನ್ನು ಬರೆದಿದ್ದರು. ವೃಂದಾವನದ ಪ್ರಾಚೀನ ತತ್ವಜ್ಞಾನ ಸಂಸ್ಥೆಯ ರೆಕ್ಟರ್ ಆಗಿದ್ದ ಸ್ವಾಮಿ ಬೋಸ್ ಮಹಾರಾಜರು ಹೀಗೆ ಬರೆದಿದ್ದರು: ನಿಮ್ಮ ದಿಟ್ಟ ಪ್ರಯೋಗಶೀಲ ಸಾಹಸವನ್ನು ಬಾಯಿ ತುಂಬ ಹೊಗಳಿದೆ. ಇನ್ನೇನು ಮಾಡಬಲ್ಲೆ? ಸಮಸ್ತ ಸಂಪುಟಗಳನ್ನು ನೀವು ಹೊರತರುವುದು ಸಾಧ್ಯವಾದರೆ ಪ್ರಭುಪಾದ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರ, ಶ್ರೀ ಚೈತನ್ಯ ಮಹಾಪ್ರಭುಗಳ ಮತ್ತು ನಮ್ಮ ರಾಷ್ಟ್ರದ ದಿವ್ಯ ಉದ್ದೇಶಗಳಿಗೆ ಮಹತ್ತಮ ಸೇವೆಯನ್ನು ಸಲ್ಲಿಸಿದಂತಾಗುತ್ತದೆ. ಇದನ್ನು ಮಾಡಿ ಮುಗಿಸಿ. ಸಂಪನ್ಮೂಲಗಳ ಕೊರತೆ ಖಂಡಿತ ಇರುವುದಿಲ್ಲ ಎಂಬ ಭರವಸೆ ಇಡಿ. ಭಕ್ತಿ ಸಾರಂಗ ಮಹಾರಾಜರು ಸಜ್ಜನ
ಶೋಷಣೆಯಲ್ಲಿ ಪೂರ್ಣ ಪ್ರಮಾಣದ ಗ್ರಂಥಾವಲೋಕನ ಮಾಡಿದ್ದರು. ಶ್ರೀಮದ್ ಭಾಗವತದ ಈ ವಿಶಿಷ್ಟ ಇಂಗ್ಲಿಷ್ ಅವತರಣಿಕೆಯನ್ನು ವ್ಯಾಪಕವಾಗಿ ಜನ ಓದುವರೆಂದು ತನ್ಮೂಲಕ ತಮ್ಮ ಆಧ್ಯಾತ್ಮಿಕ ಬಡತನವನ್ನು ಶಾಶ್ವತವಾಗಿ ನಿವಾರಿಸಿಕೊಳ್ಳುವರೆಂದು ನಾವು ನಂಬಿದ್ದೇವೆ. ನಮಗೆ ತುಂಬಾ ಅಗತ್ಯವೆನಿಸಿರುವ ಈ ಸಂದರ್ಭದಲ್ಲಿ ಶ್ರೀ ಭಕ್ತಿ ವೇದಾಂತ ಸ್ವಾಮಿಗಳು ನಮಗೆ ಸರಿಯಾದ ಕಾಣಿಕೆ ಕೊಟ್ಟಿದ್ದಾರೆ. ಈ ಗ್ರಂಥವನ್ನು ಪ್ರತಿಯೊಬ್ಬರು ಗಂಭೀರವಾಗಿ ಅಧ್ಯಯನ ಮಾಡುವುದನ್ನು ನಾವು ಬೆಂಬಲಿಸುತ್ತೇವೆ. ಉತ್ತರ ಪ್ರದೇಶದ ರಾಜ್ಯಪಾಲ ಶ್ರೀ ವಿಶ್ವನಾಥ್ ದಾಸ್ ಅವರು ಈ ಗ್ರಂಥವನ್ನು ಎಲ್ಲಾ ವಿಚಾರಶೀಲ ಜನರು ಓದಬೇಕೆಂದು ಆಶಿಸಿದರು. ಒಂದು ಅದ್ಭುತ ಕಾರ್ಯವನ್ನು ಕೈಗೊಂಡಿರುವುದಕ್ಕಾಗಿ ದಿ ಎಕನಾಮಿಕ್ಸ್ ರಿವ್ಯೂ ಪತ್ರಿಕೆಯು ಲೇಖಕರನ್ನು ಪ್ರಶಂಸಿಸಿತ್ತು. ದ್ವೇಷ ಮತ್ತು ಸೋಗಲಾಡಿತನಗಳ ದುಷ್ಪ್ರೇರಣೆಗಳ ಇಂದಿನ ವಾತಾವರಣದಲ್ಲಿ ಪ್ರೇಮ ಮತ್ತು ಸತ್ಯಗಳ ಶುದ್ಧೀಕರಣ ಗುಣವು ಭಾರತದವರಿಗೆ ಮಾತ್ರವಲ್ಲದೆ ಪಶ್ಚಿಮದ ಜನರಿಗೂ ಅಗತ್ಯವಾಗಿರುವ ಸಮಯದಲ್ಲಿ ಇಂತಹ ಗ್ರಂಥವು ಉದ್ಧಾರಕ ಮತ್ತು ಸಂಸ್ಕಾರಕ ಪ್ರಭಾವವನ್ನು ಹೊಂದಿದೆ. ಭಾರತದ ಉಪರಾಷ್ಟ್ರಪತಿ ಡಾಕ್ಟರ್ ಜಾಕಿರ್ ಹುಸೇನ್ ಬರೆದರು, ನಿಮ್ಮ ಶ್ರೀಮದ್ ಭಾಗವತವನ್ನು ತುಂಬಾ ಆಸಕ್ತಿಯಿಂದ ಓದಿ ತುಂಬಾ ಲಾಭ ಪಡೆದಿದ್ದೇನೆ. ಈ ಗ್ರಂಥವನ್ನು ನನಗೆ ಕಳಿಸಿಕೊಡುವ ಕೃಪೆ ಮಾಡಿರುವುದಕ್ಕಾಗಿ ವಂದನೆಗಳು. ಉತ್ತೇಜನಕಾರಿಯಾದ ವಿಮರ್ಶೆಗಳಿಂದ ಮುದ್ರಕರಿಗೆ ಹಣ ಕೊಡಲು ಪ್ರಯೋಜನವಾಗದಿದ್ದರೂ ಒಳ್ಳೆಯ ಪ್ರತಿಕ್ರಿಯೆಯನ್ನು ಅವು ಸೂಚಿಸಿದ್ದವು. ಗ್ರಂಥ ಅಮೂಲ್ಯವಾದುದಾಗಿತ್ತು. ಮುಂದಿನ ಸಂಪುಟಗಳು ಇನ್ನೂ ಹೆಚ್ಚು ಗೌರವವನ್ನು ತಂದು ಕೊಡುವಂತವಾಗಿದ್ದುವು. ಕೃಷ್ಣನ ಕೃಪೆಯಿಂದ ಭಕ್ತಿ ವೇದಾಂತ ಸ್ವಾಮಿಗಳು ಎರಡನೇ ಸಂಪುಟದ ಅನುವಾದ ಭಾವಾರ್ಥಗಳ ಬಹುಭಾಗವನ್ನು ಮುಗಿಸಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎರಡನೆಯ ಸಂಪುಟವನ್ನು ಹಲವಾರು ತಿಂಗಳು ಪಟ್ಟಾಗಿ ಕುಳಿತು ಬರೆಯುವುದಕ್ಕಾಗಿ ಭಕ್ತಿ ವೇದಾಂತ ಸ್ವಾಮಿಗಳು ವೃಂದಾವನಕ್ಕೆ ಹಿಂದಿರುಗಲು ನಿಶ್ಚಯಿಸಿದ್ದರು. ರಾಧಾ ದಾಮೋದರ ದೇವಾಲಯದಲ್ಲಿ ಅವರು ಮಾಡಬೇಕಾಗಿದ್ದ ನೈಜ ಕಾರ್ಯ ಎಂದರೆ ಇದೆ. ಅಲೌಕಿಕ ಸತ್ಯವನ್ನು ಬರೆಯುವುದಕ್ಕೆ ವೃಂದಾವನವು ಅತ್ಯುತ್ತಮ ಪ್ರದೇಶವಾಗಿತ್ತು. ಹಿಂದಿನ ವೈಷ್ಣವ ಆಚಾರ್ಯರುಗಳು ಈ ಅಂಶವನ್ನು ಶ್ರುತಪಡಿಸಿದ್ದರು. ಸರಳವಾಗಿ ಬದುಕುತ್ತಾ ತುಂಬಾ ಕಡಿಮೆ ಆಹಾರ ವಿಶ್ರಾಂತಿಗಳಲ್ಲಿ ಬದುಕಿ ಅವರು ಶ್ಲೋಕಗಳನ್ನು ಸ್ವಲ್ಪ ಮೇಲ್ ಮಾಡ್ಬೇಕು ಮಾತಾಡಿ ಶ್ಲೋಕಗಳನ್ನು ಅನುವಾದಿಸಿ ಎರಡನೆಯ ಸಂಪುಟಕ್ಕೆ ತಮ್ಮ ಭಕ್ತಿ ವೇದಾಂತ ಭಾವಾರ್ಥಗಳನ್ನು ರಚಿಸಿದರು. ಕೆಲವು ತಿಂಗಳ ಅನಂತರ ಸಾಕಷ್ಟು ದೊಡ್ಡ ಹಸ್ತಪ್ರತಿಯನ್ನು ಸಿದ್ಧಪಡಿಸಿದ ಅನಂತರ ಮತ್ತೆ ದೆಹಲಿಗೆ ಹೋಗಿ ಪ್ರಕಟಣೆಯ ಜಗತ್ತನ್ನು ಪ್ರವೇಶಿಸಬೇಕಾಗಿತ್ತು. ಪ್ರಥಮ ಸಂಪುಟದಲ್ಲಿ ಮೊದಲ ಸ್ಕಂಧದ 6 ಅಧ್ಯಾಯಗಳನ್ನು ಬರೆಯಲಾಗಿತ್ತು. 7ನೆಯ ಅಧ್ಯಾಯದ 8ನೆಯ ಶ್ಲೋಕದಿಂದ 2ನೆಯ ಸಂಪುಟವು 365ನೇ ಪುಟದಿಂದ ಆರಂಭವಾಗುತ್ತದೆ. ಭಾವಾರ್ಥ ಹೇಳುವಾಗ ಸ್ವಲ್ಪ ಮೇಲೆ ಭಕ್ತಿ ವೇದಾಂತ ಸ್ವಾಮಿಗಳು ಶ್ರೀಮದ್ ಭಾಗವತವು 2ನೆಯ ಸಂಪುಟದಲ್ಲಿ ಭಕ್ತಿ ವೇದಾಂತ ಸ್ವಾಮಿಗಳ ಶ್ರೀಮದ್ ಭಾಗವತವು ಪರಮಹಂಸರಿಗೆ ರಚಿತವಾಗಿದೆ. ಯಾವ ಪ್ಯಾರ? ತಂದೆ ನೋಡಿ. ಭಾಗವತವು ಪರಮಹಂಸರಿಗಾಗಿ ರಚಿತವಾಗಿದೆ. ಆದರೂ ಲೌಕಿಕರಾಗಿರುವವರ ಎದೆಗೂ ಅದು ತಟ್ಟುವಂತಹದಾಗಿದೆ. ಲೌಕಿಕರು ಇಂದ್ರಿಯ ತೃಪ್ತಿಯ ಜಗತ್ತಿನಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅಂತಹವರು ಕೂಡ ಈ ವೈದಿಕ ಸಾಹಿತ್ಯದಲ್ಲಿ ಪರಿಹಾರೋಪಾಯಗಳನ್ನು ಕಾಣಬಹುದು ಎಂದು ಹೇಳಿದರು. ಭಕ್ತಿ ವೇದಾಂತ ಸ್ವಾಮಿಗಳು 2ನೆಯ ಸಂಪುಟದ ಮುದ್ರಣಕ್ಕಾಗಿ ಚಂದ ಎತ್ತಲು ದೆಹಲಿಗೆ ಹಿಂದಿರುಗಿದರು.
ಸಂಭಾವ್ಯ ದಾನಿಯೊಬ್ಬನನ್ನು ಕಂಡು ಅವರಿಗೆ 1ನೆಯ ಸಂಪುಟವನ್ನು ತೋರಿಸಿ ಅದರ ಬಗೆಗೆ ಬಂದಿರುವ ವಿಮರ್ಶೆಗಳು ಬರುತ್ತಲೇ ಇರುವುದನ್ನು ತೋರಿಸಿ ಅನಂತರ ತಮ್ಮ ಜೀವನಕ್ಕಲ್ಲವೆಂದು 2ನೆಯ ಸಂಪುಟವನ್ನು ಹೊರತರಲು ಧನ ಸಹಾಯ ಕೋರುತ್ತಿರುವುದಾಗಿಯೂ ಹೇಳುತ್ತಿದ್ದರು. ಶ್ರೀ ಪೋದ್ದಾರರು ಕೊಟ್ಟ 4,000 ರೂಗಳಷ್ಟು ಹಣವನ್ನು ಯಾವ ದಾನಿಯೂ ಕೊಡಲಿಲ್ಲವಾದರೂ 2ನೆಯ ಸಂಪುಟದ ಪ್ರಕಟಣೆಗಾಗಿ L&H ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು 5,000 ರೂಪಾಯಿಗಳ ದೇಣಿಗೆಯನ್ನು ನೀಡಿದರು. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಮುದ್ರಣಾಲಯದ ಸೂಪರ್ವೈಸರ್ ಆಗಿ ಹಿತಶರಣ ಶರ್ಮರು ಮಾಡುತ್ತಿದ್ದ ಕೆಲಸ ಭಕ್ತಿ ವೇದಾಂತರಿಗೆ ತೃಪ್ತಿ ತಂದಿರಲಿಲ್ಲ. ಈ ವ್ಯಾಪಾರದಲ್ಲಿ ಅವರು ಪರಿಣತರಾಗಿದ್ದುದು ನಿಜ, ಆದರೆ ಹಿತಶರಣರು ತುಂಬ ತಡ ಮಾಡುತ್ತಿದ್ದರು. ಅಲ್ಲದೆ ಭಕ್ತಿ ವೇದಾಂತರನ್ನೇ ಕೇಳದೆ ಗೌತಮ ಶರ್ಮರಿಗೆ ಸೂಚನೆಗಳನ್ನು ಕೊಡುತ್ತಿದ್ದರು. ಒಬ್ಬ ನಗದು ಕೊಡುವ ಗ್ರಾಹಕ ಒಂದು ಕೆಲಸವನ್ನು ಕೊಟ್ಟಾಗ ಭಾಗವತದ ಮೊದಲ ಸಂಪುಟದ ಪ್ರಕಟಣಾ ಕಾರ್ಯ ಮಂದಗತಿಯಲ್ಲಿ ಸಾಗಿ ನಿಂತೇ ಹೋಗಿತ್ತು. ಓಕೆ ಪ್ರೆಸ್ಸಿಗೆ ಸಕಾಲದಲ್ಲಿ ಹಣ ಕೊಡದಿದ್ದುದು ಹಿತಶರಣರ ತಪ್ಪು ಎಂದು ಭಕ್ತಿ ವೇದಾಂತ ಸ್ವಾಮಿಗಳು ಆಕ್ಷೇಪಿಸಿದರು. 2ನೆಯ ಸಂಪುಟಕ್ಕೆ ಓಕೆ ಪ್ರೆಸ್ಸಿನವರನ್ನು ತಾವೇ ನೇರವಾಗಿ ನೋಡಲು ಹಾಗೂ ಮುದ್ರಣ ಕಾರ್ಯವನ್ನು ತಾವೇ ಪರಿಶೀಲಿಸಲು ನಿರ್ಧರಿಸಿದರು. ಗೌತಮ ಶರ್ಮರನ್ನು ಕಂಡು ಸ್ವಲ್ಪ ಹಣವನ್ನು ಕೊಟ್ಟರು. 1ನೆಯ ಸಂಪುಟದ ಬಹುಪಾಲಿನ ಪ್ರತಿಗಳು ಇನ್ನೂ ಮುದ್ರಣಾಲಯದ ನೆಲದ ಮೇಲೆ ಹರಡಿಕೊಂಡಿದ್ದರೂ ಭಕ್ತಿವೇದಾಂತ ಸ್ವಾಮಿಗಳು 2ನೆಯ ಸಂಪುಟವನ್ನು ಓಕೆ ಪ್ರೆಸ್ಸಿನಲ್ಲಿ ಮುದ್ರಿಸ ಬಯಸಿದ್ದರು. ಗೌತಮ ಶರ್ಮರು ಒಪ್ಪಿಕೊಂಡರು. ಮೊದಲ ಸಂಪುಟದ ಮಾದರಿಯಲ್ಲೇ 2ನೆಯ ಸಂಪುಟವು ಮುದ್ರಣಾಲಯಕ್ಕೆ ಬಂದಾಗ 1964ರ ಆರಂಭದ ತಿಂಗಳುಗಳು ಅವು. ಆದರೆ ಈ ಸಲ ಒತ್ತಡ ತರಲು ಭಕ್ತಿವೇದಾಂತ ಸ್ವಾಮಿಗಳು ಖುದ್ದು ಹಾಜರಿರುತ್ತಿದ್ದರು. ವಿಳಂಬವನ್ನು ತಪ್ಪಿಸಲು ಸ್ವತಃ ಹೋಗಿ ಕಾಗದವನ್ನು ಕೊಂಡು ತಂದರು. ಕಾಗದ ಮೊಹಲ್ಲದ ಸಿದೋ ಮಾಲ್ ಮತ್ತು ಮಕ್ಕಳು ಕಾಗದ ವ್ಯಾಪಾರಿಗಳು ಇವರ ಅಂಗಡಿಯಲ್ಲಿ ಕಾಗದವನ್ನು ಆಯ್ದು ಆದೇಶ ಸಲ್ಲಿಸಿ ಓಕೆ ಪ್ರೆಸ್ಸಿಗೆ ಕಳಿಸುವಂತೆ ಹೇಳುತ್ತಿದ್ದರು. ಹೆಚ್ಚು ಪ್ರಮಾಣದ ಕಾಗದ ಕೊಂಡಾಗ ತಾವೇ ಗಾಡಿಯಲ್ಲಿ ತೆಗೆಸಿಕೊಂಡು ಹೋಗುತ್ತಿದ್ದರು. ಸಣ್ಣ ಪ್ರಮಾಣದ ಕಾಗದವಾದರೆ ರಿಕ್ಷಾದಲ್ಲೇ ಕೂಲಿಯವನ ಮೂಲಕವೇ ಕಳಿಸುತ್ತಿದ್ದರು. 2ನೆಯ ಸಂಪುಟದ ಮುನ್ನಡಿಯಲ್ಲಿ ಭಕ್ತಿವೇದಾಂತ ಸ್ವಾಮಿಗಳು ವೃಂದಾವನದಲ್ಲಿ ವಾಸಿಸುತ್ತಾ ದೆಹಲಿಯಲ್ಲಿ ಕೆಲಸ ಮಾಡುತ್ತಿರುವ ಆಭಾಸವನ್ನು ಹೇಳಿಕೊಂಡಿದ್ದರು. ಬದುಕಿನ ಭೋಗಗಳನ್ನೆಲ್ಲ ತೊರೆದಿದ್ದೇವೆನ್ನುವ ನಾವುಗಳು ಕೂಡ ಹಣ ಸಂಪಾದಿಸು, ಭೋಗ ಜೀವನ ನಡೆಸು ಎನ್ನುವ ಫಲಕಾರಿಯಾದ ಕರ್ಮಗಳಲ್ಲೇ ಆಸಕ್ತರಾಗಿರುವಂತೆ, ಅದೇ ನಮ್ಮ ವೃತ್ತಿಯಾಗಿರುವಂತೆ ಕಾಣುತ್ತದೆ. ನಾವು ನಗರಗಳಲ್ಲಿ ಸರಕಾರಿ ಕಚೇರಿಗಳಲ್ಲಿ, ಬ್ಯಾಂಕುಗಳಲ್ಲಿ ಮತ್ತು ಇತರ ಎಲ್ಲೆಡೆಗಳಲ್ಲಿ ಶ್ರೀಮದ್ ಭಾಗವತದ ಗ್ರಂಥ ಪ್ರಚಾರಕ್ಕೆ ಹೊರಟಿರುವುದನ್ನು ಅವರೆಲ್ಲ ನೋಡುತ್ತಾರೆ. ನಾವು ಮುದ್ರಣಾಲಯದಲ್ಲಿ ಓಡಾಡುವುದು, ಕಾಗದದ ಅಂಗಡಿಗಳಲ್ಲಿ, ಬೈಂಡರುಗಳ ಕೋಣೆಗಳಲ್ಲಿ ಓಡಾಡುವುದು ಅವರಿಗೆ ಗೊತ್ತು. ನಾವು ವೃಂದಾವನದ ಮನೆಯಿಂದ ದೂರ ಇದ್ದೇವೆ ಎಂಬ ಸಂಗತಿಯೂ ಅವರಿಗೆ ಗೊತ್ತು. ಇದರಿಂದ ಅವರುಗಳೆಲ್ಲ ನಾವು ಸಾಧುಗಳ ವೇಷದಲ್ಲಿ ಅವರೆಲ್ಲ ಮಾಡುತ್ತಿರುವ ವ್ಯವಹಾರಗಳನ್ನೇ ಮಾಡುತ್ತಿದ್ದೇವೆ ಎಂದು ತಪ್ಪಾಗಿ ತಿಳಿಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆದರೆ ವಾಸ್ತವವಾಗಿ 2 ಬಗೆಯ ಚಟುವಟಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಲೌಕಿಕ ಭೋಗಾಸಕ್ತಿಗಾಗಿ ಒಂದು ಸಂಸಾರವನ್ನು ನಿರ್ವಹಿಸುವ ವ್ಯವಹಾರವಲ್ಲ ಇದು. ಅದರ ಬದಲಿಗೆ ಜನಕ್ಕೆ ಇಂದು ಅತ್ಯಗತ್ಯವಾಗಿ ಬೇಕಾಗಿರುವ ಭಗವಂತನ ಮಹಿಮೆಗಳನ್ನು ಬಿತ್ತರಿಸುವ ಒಂದು ನಮ್ರ ಪ್ರಯತ್ನ. ಇಂದಿನ ದಿನಗಳಲ್ಲಿ ಕೂಡ ಅಂದರೆ 50 ವರ್ಷಗಳ ಹಿಂದೆ ಕೂಡ ಸಮಾಜದ ಶ್ರೀಮಂತರು ಭಾಗವತವನ್ನು ಮುದ್ರಿಸಿ ಅಥವಾ ಕೈಯಲ್ಲಿ ಬರೆದು ಕೊಡಿ ಎಂದು ಪಂಡಿತರನ್ನು ನೇಮಿಸಿಕೊಂಡು ಪ್ರತಿಗಳನ್ನು ಭಕ್ತರಿಗೂ ಜನಸಾಮಾನ್ಯರಿಗೂ ಹಂಚುತ್ತಿದ್ದರು ಎಂಬುದನ್ನು ಭಕ್ತಿ ವೇದಾಂತರು ವಿವರಿಸಿದರು. ಆದರೆ ಕಾಲ ಬದಲಾಗಿದೆ. ಈಗಿನ ದಿನಗಳಲ್ಲಿ ಕಾಲ ಎಷ್ಟು ಬದಲಾಗಿದೆ ಎಂದರೆ, ನಾವು ಭಾರತದ ಬೃಹತ್ ಕೈಗಾರಿಕೋದ್ಯಮಿಯೊಬ್ಬರನ್ನು ಕಂಡು 100 ಪ್ರತಿಗಳನ್ನು ಕೊಂಡು ಹಂಚಿ ಎಂದು
ಕೇಳಿಕೊಳ್ಳಬೇಕಾಯಿತು. ಆದರೆ ಈ ಬಡ ಮನುಷ್ಯ ಕೈ ಅಲ್ಲಾಡಿಸಿ ಬಿಟ್ಟರು. ಯಾರಾದರೂ ಮುಂದೆ ಬಂದು ಪ್ರಕಟಣೆಯ ವಾಸ್ತವ ವೆಚ್ಚವನ್ನು ಭರಿಸಿ ಶ್ರೀಮದ್ ಭಾಗವತದ ಪ್ರತಿಗಳನ್ನು ಜಗತ್ತಿನ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಉಚಿತವಾಗಿ ಹಂಚುವರೆಂಬ ಆಸೆ ನಮ್ಮದಾಗಿತ್ತು. ಆದರೆ ಈ ಸಾಮಾಜಿಕ ಉದ್ಧಾರದ ಕಾರ್ಯವನ್ನು ಕೈಗೊಳ್ಳಲು ಇದುವರೆಗೂ ಯಾರೂ ಸಿದ್ಧರಾಗಿಲ್ಲ. ಶಿಕ್ಷಣ ಸಚಿವಾಲಯ ಹಾಗೂ ಶಿಕ್ಷಣ ನಿರ್ದೇಶಕರುಗಳು ಭಾಗವತದ ಪ್ರತಿಗಳನ್ನು ಕೊಂಡು ಸಂಸ್ಥೆಗಳಿಗೂ ಗ್ರಂಥಾಲಯಗಳಿಗೂ ಹಂಚುವ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಅವರುಗಳನ್ನು ಅಭಿನಂದಿಸುತ್ತಾ ಭಕ್ತಿ ವೇದಾಂತ ಸ್ವಾಮಿಗಳು ಸಾರ್ವಜನಿಕ ವಾಚಕರ ಮುಂದೆ ತಮ್ಮ ಸಮಸ್ಯೆಗಳನ್ನು ತೆರೆದಿಟ್ಟರು. ವಾಸ್ತವವಾಗಿ ಒಂದು ಬೃಹತ್ ಯೋಜನೆಯಾಗಿರುವ ಈ ಕೃತಿಯನ್ನು ಮುಗಿಸಲು ನಮಗೆ ಸಾಕಷ್ಟು ಹಣದ್ದೇ ಒಂದು ಸಮಸ್ಯೆಯಾಗಿದೆ. ಮಾರಾಟದಿಂದ ಬಂದ ಲಾಭವನ್ನು ಯೋಜನೆಯನ್ನು ಮುಂದುವರಿಸುವುದಕ್ಕಾಗಿ ಬಳಸುತ್ತೇವೆಯೇ ಹೊರತು ಇಂದ್ರಿಯ ಲೋಲುಪ್ತಿಗಲ್ಲ. ಫಲಕಾರಿಯಾದ ಕರ್ಮಗಳಿಗೂ ನಮ್ಮ ನಿಷ್ಕಾಮ ಕರ್ಮಕ್ಕೂ ಇರುವ ವ್ಯತ್ಯಾಸ ಇದೆ. ಇದಕ್ಕೆಲ್ಲ ನಾವು ವ್ಯವಹಾರದ ಮನುಷ್ಯರ ಹಾಗೆ ಸಂಬಂಧಿಸಿದ ಎಲ್ಲರನ್ನೂ ಕಾಣಬೇಕಾಗಿದೆ. ಭಗವಂತನಿಗಾಗಿ ವ್ಯವಹಾರದ ಮನುಷ್ಯನಾಗುವುದು ತಪ್ಪೇನಲ್ಲ. ಹಾಗೆಂದರೆ ಅರ್ಜುನನಂತೆ ಅಥವಾ ಮಾರುತಿಯಂತೆ ಭಗವಂತನ ಅಪೇಕ್ಷೆಯನ್ನು ಪೂರೈಸುವುದಕ್ಕಾಗಿ ಉಗ್ರ ಹೋರಾಟಗಾರರಾಗುವುದರಲ್ಲಿ ಏನು ತಪ್ಪಿಲ್ಲವಲ್ಲ. ಹಾಗೆ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಹೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮೇಲ್ ಮಾಡ್ಬೇಕು ಮಾತಾಜಿ. ನಾವೇನು ಹಿಮಾಲಯದಲ್ಲಿ ಇಲ್ಲ ಅಲ್ಲಿ. ನಾವೇನು ಹಿಮಾಲಯದಲ್ಲಿಲ್ಲ ನಿಜ. ನಾವು ವ್ಯವಹಾರದ ಮಾತುಗಳನ್ನೇ ಆಡುತ್ತೇವೆ, ರೂಪಾಯಿ ಪೈಸಾಗಳಲ್ಲೇ ವ್ಯವಹರಿಸುತ್ತೇವೆ, ಅವು ನಿಜ. ಆದರೆ ನಾವು 100ಕ್ಕೆ 100ರಷ್ಟು ಭಗವಂತನ ಸೇವಕರಾಗಿ ಆತನ ಮಹಿಮಾತಿಶಯಗಳನ್ನು ಪ್ರಚಾರ ಮಾಡುವ ಕಾರ್ಯದಲ್ಲಿ ತೊಡಗಿದವರಾಗಿರುವುದರಿಂದ ನಾವು ಅಜೇಯಳಾದ ಮಾಯೆಯನ್ನು ದಾಟಿ ಲೋಕಾತೀತ ಭಗವಂತನ ಬೆಳಬೆಳಗು ಸಾಮ್ರಾಜ್ಯವನ್ನು ಸೇರಿ ಪೂರ್ಣ ಆನಂದ ಮತ್ತು ಜ್ಞಾನದೊಡನೆ ಭಗವಂತನ ಸಮಕ್ಷದಲ್ಲಿ ಸೇವೆ ಸಲ್ಲಿಸುತ್ತೇವೆ. ಈ ವಾಸ್ತವ ಸ್ಥಾನದ ಬಗೆಗೆ ನಮಗೆ ಖಾತರಿ ಇದೆ. ನಮ್ಮ ಅಸಂಖ್ಯ ಓದುಗರು ಸುಮ್ಮನೆ ಭಗವಂತನ ಮಹಿಮೆಯನ್ನು ಅರಿತುಕೊಂಡು ಇದೇ ಸ್ಥಿತಿಯನ್ನು ಹೊಂದುತ್ತಾರೆಂಬ ಭರವಸೆ ನಮ್ಮದಾಗಿದೆ. ಎಲ್ಲಿ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ. 2ನೆಯ ಸಂಪುಟದ 100 ಪುಟಗಳ ಬಗ್ಗೆ ಬೈಂಡಿನ ಇಟ್ಟಿಗೆ ಬಣ್ಣದ ಶ್ರೀಮದ್ ಭಾಗವತವು 1ನೇ ಸಂಪುಟದಂತೆಯೇ ರಕ್ಷಾ ಕವಚದಲ್ಲಿ ಹೊರಬಂದಾಗ ಮೊದಲ ಪ್ರತಿಗಳನ್ನು ಸ್ವೀಕರಿಸಿದ ಭಕ್ತಿ ವೇದಾಂತ ಸ್ವಾಮಿಗಳು ಸಂಸ್ಥೆಗಳ ಬಳಿಗೆ, ವಿದ್ವಾಂಸರ ಬಳಿಗೆ, ರಾಜಕಾರಣಿಗಳ ಬಳಿಗೆ, ಪುಸ್ತಕ ವ್ಯಾಪಾರಿಗಳ ಬಳಿಗೆ ಎಡತಾಕಿದರು. ದೆಹಲಿಯ ಒಬ್ಬ ಪುಸ್ತಕ ವ್ಯಾಪಾರಿ ಡಾಕ್ಟರ್ ಮನೋಹರ್ ಲಾಲ್ ಜೈನ್ ಅವರು ಈ ಸಂಪುಟದ ಮಾರಾಟದಲ್ಲಿ ಯಶಸ್ವಿಯಾದರು. ಮೋಹನ್ ಲಾಲ್ ಜೈನ್ ಅವರು ಪುಸ್ತಕಗಳ ಮಾರಾಟಕ್ಕಾಗಿ ನನ್ನ ಬಳಿ ಬರುತ್ತಿದ್ದರು. ಅವರು ಆಗಾಗ ಬಂದು ನಮ್ಮೊಂದಿಗೆ 2 ತಾಸು ಚರ್ಚೆ ಮಾಡುತ್ತಿದ್ದರು. ಸಾಧ್ಯವಾದಷ್ಟು ಪುಸ್ತಕಗಳನ್ನು ಮಾರುವುದನ್ನು ಬಿಟ್ಟರೆ ಅವರಿಗೆ ಬೇರೆ ವ್ಯವಹಾರವೇ ಇರಲಿಲ್ಲ. ಅವರ ತಾಪತ್ರೆಗಳ ವಿಷಯ, ಯೋಗದ ವಿಷಯ, ವೇದಾಂತದ ವಿಷಯ, ಬದುಕಿನ ಆಧ್ಯಾತ್ಮಿಕ ಅಂಶಗಳ ವಿಷಯ, ಇವೇ ಮೊದಲಾದ ಅನೇಕ ವಿಷಯಗಳ ಬಗೆಗೆ ನಾವು ಚರ್ಚಿಸುತ್ತೇವೆ. ಅದೊಂದು ಬೃಹತ್ ಪ್ರಕಟಣೆ. ಆದ್ದರಿಂದ ಕೆಲಸವನ್ನು ಹಂಚುವುದಕ್ಕೆ ತಮ್ಮ ಸಮಸ್ಯೆ ಎಂದು ಹೇಳಿದರು. ಆದರೆ ಇಲ್ಲಿ ಯಾವ ಒಬ್ಬ ಪುಸ್ತಕ ವ್ಯಾಪಾರಿ ಅಥವಾ ಪ್ರಕಾಶನೆಗೂ ಇದರ ಮೇಲೆ ದುಡ್ಡು ಹಾಕಿ ಪ್ರಕಾಶನ ಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವರಿಗೆ ಸ್ವಲ್ಪ ನಿರಾಶೆಯಾಗಿರಬಹುದು. ಏಕೆಂದರೆ ಇನ್ನೂ ಹೆಚ್ಚಿನ ಸಂಪುಟಗಳನ್ನು ತರಲು ಸಾಧ್ಯವಾಗುವುದಿಲ್ಲ ಎಂಬ ಚಿಂತೆ ಅವರನ್ನು ಕಾಡಿರಬೇಕು. ಆದರೆ ಇದು ಅತ್ಯುತ್ತಮ ಅನುವಾದವಾದ್ದರಿಂದ ನನ್ನ ಮಾರಾಟ ಹೆಚ್ಚಾಗಿತ್ತು. ಸಂಸ್ಕೃತ ಪಾಠ್ಯ ಭಾಗ, ಇಂಗ್ಲಿಷಿನ ಅನುವಾದ, ಈ ಬಗೆಯ ಬೇರೆ ಯಾವ ಅನುವಾದವೂ ಲಭ್ಯವಿರಲಿಲ್ಲ. 2-3 ವರ್ಷಗಳ ಅವಧಿಯಲ್ಲಿ ನಾನು ಸುಮಾರು 150ರಿಂದ 200 ಪ್ರತಿಗಳನ್ನು ಮಾರಿಕೊಟ್ಟಿದ್ದೆ. ಬೆಲೆಯು ಬಹಳ ಕಡಿಮೆ, 16 ರೂಪಾಯಿ. ಅವರು ವಿಮರ್ಶೆಗಳನ್ನು ಪ್ರಕಟಿಸಿದರು. ಅವರ ಗ್ರಂಥಕ್ಕೆ ಒಳ್ಳೆಯ ಮಾರುಕಟ್ಟೆ ಇತ್ತು, ಬೆಲೆ ಸಮಂಜಸವಾಗಿತ್ತು. ಅಲ್ಲದೆ ಅವರಿಗೆ ಅದರಿಂದ ಹಣ ಮಾಡಿಕೊಳ್ಳುವ ಉದ್ದೇಶ ಇರಲಿಲ್ಲ. ವಿದೇಶಿಯರಿಗಾಗಿ ಅವರು ಇಂಗ್ಲಿಷಲ್ಲಿ ಮುದ್ರಿಸುತ್ತಿದ್ದರು. ಅವರಿಗೆ ಇಂಗ್ಲಿಷ್, ಸಂಸ್ಕೃತ 2 ಭಾಷೆಗಳ ಮೇಲೂ ಉತ್ತಮ ಪ್ರಭುತ್ವವಿತ್ತು. ನಾವು ಭೇಟಿಯಾದಾಗ ಇಂಗ್ಲಿಷಿನಲ್ಲೇ ವ್ಯವಹರಿಸುತ್ತಿದ್ದೆವು. ಅವರ ಇಂಗ್ಲಿಷ್ ತುಂಬಾ ಪ್ರಭಾವಶಾಲಿಯಾಗಿತ್ತು. ನಾನೇ
ಪ್ರಕಾಶಕನಾಗಬೇಕೆಂದು ಅವರು ಬಯಸಿದರು. ಆದರೆ ನನ್ನ ಬಳಿ ಮುದ್ರಣಾಲಯವಾಗಲಿ ಹಣವಾಗಲಿ ಇರಲಿಲ್ಲ. ಅದು ಒಂದೆರಡು ಸಂಪುಟಗಳ ವಿಷಯವಲ್ಲ, ಹಲವಾರು ಸಂಪುಟಗಳ ಬಾಬ್ತು. ಆದ್ದರಿಂದ ನಾನು ಪ್ರಕಟಿಸಲಾರೆ ಎಂದು ಧೈರ್ಯವಾಗಿ ಹೇಳಿಬಿಟ್ಟೆ. ಆದರೆ ಅವರೇ ಹೇಗೋ ನಿರ್ವಹಿಸಿದರು. ನಾನು ಅವರಿಗೆ ಆತ್ಮಾರಾಮ್ ಅಂಡ್ ಸನ್ಸ್ ಅವರ ಪರಿಚಯ ಮಾಡಿಕೊಟ್ಟೆ. ಅವರು ಅಲ್ಲಿಗೂ ಹೋಗುತ್ತಿದ್ದರು. ಅವರು ಒಬ್ಬ ಮಹಾನ್ ಗುರು, ತತ್ವಜ್ಞಾನಿ ಮತ್ತು ವಿದ್ವಾಂಸ. ಅವರ ಮಾತು ನನಗೆ ತುಂಬಾ ಇಷ್ಟವಾಗುತ್ತಿತ್ತು. ಅವರು ನಮಗೆ ಸಾಧ್ಯವಿದ್ದಷ್ಟು ಅಂದರೆ 1-2 ಗಂಟೆಯ ಕಾಲ ನನ್ನೊಂದಿಗೆ ಇರುತ್ತಿದ್ದರು. ಒಮ್ಮೊಮ್ಮೆ ಬೆಳಿಗ್ಗೆ 11-12 ಗಂಟೆಗೆ ಮೇಲ್ ಮಾಡ್ಬೇಕು ಮಾತಾಜಿ ಓದಿ. ಮತ್ತೊಮ್ಮೆ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೊಮ್ಮೆ ಮಧ್ಯಾಹ್ನ ಬರುತ್ತಿದ್ದರು. ಅವರು ದುಡ್ಡಿಗೆ ಬರುತ್ತಿದ್ದರು. ಎಷ್ಟು ಪ್ರತಿಗಳು ಮಾರಾಟವಾಗಿವೆ, ನಾನು ಅವರಿಗೆ ಹಣ ಕೊಡುತ್ತಿದ್ದೆ. ವಾಸ್ತವವಾಗಿ ಆ ಸಮಯದಲ್ಲಿ ಅವರ ಆರ್ಥಿಕ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಜನ ಆಸಕ್ತರಾಗಿರುವ ಯಾವುದೇ ಜಾಗದಲ್ಲಿ ಅಥವಾ ಎಲ್ಲ ಲೈಬ್ರರಿಗಳಿಗೆ ತಮ್ಮ ಪುಸ್ತಕಗಳು ಮಾರಾಟವಾಗಬೇಕೆಂಬುದೊಂದೇ ಅವರ ಆಸೆಯಾಗಿತ್ತು. ನಾವು ಪ್ರತಿ ತಿಂಗಳು ಒಂದು ಕ್ಯಾಟ್ಲಾಗ್ ಅನ್ನು ಹೊರತರುತ್ತಿದ್ದೆವು. ಅದರಲ್ಲಿ ನಾನು ಈ ಗ್ರಂಥದ ಬಗೆಗೆ ಜಾಹೀರಾತು ಕೊಡುತ್ತಿದ್ದೆ. ಜಗತ್ತಿನ ಎಲ್ಲಾ ಮೂಲೆಗಳಿಂದ ಪ್ರತಿಗಳು ಬೇಕೆಂಬ ಆದೇಶಗಳು ಬರುತ್ತವಲ್ಲ. ನನ್ನ ಮಟ್ಟಿಗಾದರೂ ಮಾರಾಟ ಕುದುರಿಕೊಳ್ಳುತ್ತಿತ್ತು. ನಾನು ಮೊದಲ ಸಂಪುಟದ 100 ಪ್ರತಿಗಳನ್ನು ಮಾರಿದೆ. ಸಹಜವಾಗಿ 2ನೇ ಸಂಪುಟವು ಅಷ್ಟೇ ಮಾರಾಟವಾಗಬಹುದೆಂದು ಲೆಕ್ಕ ಹಾಕಿದೆ. ಮೊದಲ ಸಂಪುಟವನ್ನು ಕೊಂಡವರು 2ನೇದನ್ನು ಖಂಡಿತ ಕೊಳ್ಳುತ್ತಾರೆ, ಏಕೆಂದರೆ ಮೊದಲ ಸಂಪುಟವನ್ನು ಸಂಸ್ಥೆಗಳೇ ತರಿಸಿಕೊಂಡಿದ್ದವು. ಅವುಗಳು ಪೂರ್ಣ ಸೆಟ್ಟನ್ನು ಕೊಂಡುಕೊಂಡೇ ತೀರುತ್ತಾರೆ. ಎಲ್ಲ ಸಂಪುಟಗಳನ್ನು ತರುವುದು ಹೇಗೆ? ಶ್ರೀಮದ್ ಭಾಗವತವನ್ನು ಸಂಪೂರ್ಣವಾಗಿ ಮುಗಿಸಲು ಎಷ್ಟು ತಿಂಗಳು ಹಿಡಿಯುತ್ತದೆ? ಈ ಎಲ್ಲ ವಿಷಯವಾಗಿ ಅವರು ನನ್ನೊಂದಿಗೆ ಚರ್ಚಿಸುತ್ತಿದ್ದರು. ಮುಸ್ಲಿಮರ ಶ್ರೀಮದ್ ಭಾಗವತದ ಬಗೆಗೆ ಒಳ್ಳೆಯ ಮಾತು ಬರೆದಿದ್ದ ಡಾಕ್ಟರ್ ಜಾಕಿರ್ ಹುಸೇನರ ಭೇಟಿಗೆ ಜನವರಿ 1964ರಲ್ಲಿ ಅವಕಾಶ ಲಭಿಸಿತು. ರಾಷ್ಟ್ರಪತಿಗಳ ಅರಮನೆಯಲ್ಲಿ ಡಾಕ್ಟರ್ ಹುಸೇನರು ಭಕ್ತಿವೇದಾಂತರನ್ನು ಗೌರವದಿಂದ ಬರಮಾಡಿಕೊಂಡರು. ಭಗವತ್ ಪ್ರೇಮದ ಗುರಿಯಲ್ಲಿ ಶ್ರೀಮದ್ ಭಾಗವತದ ಮಹಾತತ್ವವನ್ನು ಲೇಖಕರು ವಿವರಿಸಿದರು. ಭಗವಂತನ ಪ್ರೇಮವು ಮಾನವತೆಗೆ ಹೇಗೆ ಸಹಾಯ ಮಾಡಬಲ್ಲದು ಎಂಬ ಪ್ರಶ್ನೆಯನ್ನು ಡಾಕ್ಟರ್ ಹುಸೇನರು ಹಾಕಿದರು. ಉಪರಾಷ್ಟ್ರಪತಿಗಳು ಸಾಧುವಿಗೆ ಹಾಕಿದ ಈ ಪ್ರಶ್ನೆಯಲ್ಲಿ ತುಂಬಾ ತಾತ್ವಿಕ ಧ್ವನಿಗಳಿದ್ದವು. ಆದರೆ ಉಪರಾಷ್ಟ್ರಪತಿಗಳ ಕೆಲಸದ ಒತ್ತಡದಲ್ಲಿ ಭಕ್ತಿ ವೇದಾಂತರಿಗೆ ಪೂರ್ಣ ಉತ್ತರ ನೀಡಲಾಗಲಿಲ್ಲ. ಉಪರಾಷ್ಟ್ರಪತಿಗಳ ಪಾಲಿಗೆ ಭೇಟಿ ಎನ್ನುವುದು ಭಾರತೀಯ ಹಿಂದೂ ಸಂಸ್ಕೃತಿಯ ಪರಂಪರೆಯ ಪರವಾಗಿ ಸ್ವಾಮೀಜಿಯು ಗ್ರಂಥಕ್ಕಾಗಿ ಮೆಚ್ಚುಗೆ ಸೂಚಿಸುವುದಷ್ಟೇ ಆಗಿತ್ತು. ಭಕ್ತಿ ವೇದಾಂತರು ಈ ವ್ರತವನ್ನು ನಮ್ರರಾಗಿಯೇ ಒಪ್ಪಿಕೊಂಡರು. ಆದರೆ ಮುಂದೆ ತಮ್ಮ ಭೇಟಿಯ ಅಲ್ಪ ಅವಧಿಯಲ್ಲಿ ಉತ್ತರ ಕೊಡಲು ಸಮಯಾವಕಾಶವಿರಲಿಲ್ಲ ಎಂದು ಹೇಳಿ ಡಾಕ್ಟರ್ ಹುಸೇನರಿಗೆ ಒಂದು ದೀರ್ಘ ಪತ್ರವನ್ನು ಬರೆದರು. ಅಲ್ಲಾಹ್ವಿಗಿಂತ ಶ್ರೇಷ್ಠವಾದವರು ಯಾರೂ ಇಲ್ಲ ಎಂಬುದನ್ನು ಮುಸ್ಲಿಮರು ಒಪ್ಪುತ್ತಾರೆ. ಕ್ರಿಶ್ಚಿಯನ್ನರು ಭಗವಂತನು ಮಹಾಚೇತನ ಎಂದು ಒಪ್ಪುತ್ತಾರೆ. ಮಾನವ ಸಮಾಜವು ದೇವರ ನಿಯಮಗಳನ್ನು ಗೌರವಿಸುವುದನ್ನು ಕಲಿಯಬೇಕು. ಭಾರತದ ಸರ್ವೋಚ್ಚ ಸಾಂಸ್ಕೃತಿಕ ಆಸ್ತಿಯಾದ ವೈದಿಕ ಸಾಹಿತ್ಯದ ನೆನಪನ್ನು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಅಲ್ಲಾಗಿಂತ ಹರೇ ಕೃಷ್ಣ ಮಾತಾಜಿ. ಅಲ್ಲಾಹನಿಗಿಂತ ಶ್ರೇಷ್ಠವಾದವರು ಯಾರೂ ಇಲ್ಲ ಎಂಬುದನ್ನು ಮುಸ್ಲಿಮರು ಒಪ್ಪುತ್ತಾರೆ. ಕ್ರಿಶ್ಚಿಯನ್ನರು ಭಗವಂತನ ಮಹಾಚೇತನ ಎಂದು ಒಪ್ಪುತ್ತಾರೆ. ಮಾನವ ಸಮಾಜ ದೇವರ ನಿಯಮಗಳನ್ನು ಗೌರವಿಸುವುದನ್ನು ಕಲಿಯಬೇಕು. ಭಾರತ ಸರ್ವೋಚ್ಚ ಸಾಂಸ್ಕೃತಿಕ ಆಸ್ತಿಯಾದ ವೈದಿಕ ಸಾಹಿತ್ಯದ ನೆನಪನ್ನು ಡಾಕ್ಟರ್ ಹುಸೇನರಿಗೆ ಮಾಡಿಕೊಟ್ಟರು. ಭಾರತದ ಡಾಕ್ಟರ್ ಹುಸೇನರಿಗೆ ಮಾಡಿಕೊಟ್ಟರು. ಡಾಕ್ಟರ್ ಹುಸೇನರಿಗೆ ಮಾಡಿಕೊಟ್ಟರು. ಭಾರತ ಸರ್ಕಾರವು ವೈದಿಕ ಜ್ಞಾನವನ್ನು ವ್ಯವಸ್ಥಿತವಾಗಿ ಜನಕ್ಕೆ ತಲುಪಿಸುವ ಉತ್ತಮ ಸಮಾಜ ಸೇವೆಯನ್ನು ಮಾಡಬಹುದು ಎಂದು ಹೇಳಿದರು. ಶ್ರೀಮದ್ ಭಾಗವತವು ಭಾರತದಲ್ಲಿ ತಯಾರಾದುದು. ಪ್ರಪಂಚಕ್ಕೆ ಕೊಡಬಹುದಾದ ಸಾರವತ್ತಾದ ಕೊಡುಗೆ ಎಂದರೆ ಶ್ರೀಮದ್ ಭಾಗವತ. 1964 ಮಾರ್ಚ್ನಲ್ಲಿ ಟಿಪ್ಪುವಾಡದ
ರಾಧಾಕೃಷ್ಣ ಮಂದಿರದಲ್ಲಿ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಆಶ್ರಯ ನೀಡಿದ ಕೃಷ್ಣ ಪಂಡಿತರು ಹತ್ತಿರವೇ ಇದ್ದ ರೋಷನ್ಪುರ್ ನೇಸಾರ ಪ್ರವೇಶದ ಶ್ರೀ ರಾಧಾ ವಲ್ಲಭಾಜಿ ದೇವಾಲಯದಲ್ಲಿ ಕೆಲವು ತಿಂಗಳು ವಾಸ್ತವಿಕೆ ಏರ್ಪಾಡು ಮಾಡಿದರು. ಅಲ್ಲಿ ತಮ್ಮ ಬರವಣೆ ಪ್ರಕಟಣೆಯ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವುದು ಜೊತೆಗೆ ಅನೇಕ ಉಪನ್ಯಾಸಗಳನ್ನು ನೀಡಬೇಕಾಗಿತ್ತು. ಕೃಷ್ಣ ಪಂಡಿತರು ಸ್ವಾಮಿಗಳ ಜೀವನ ನಿರ್ವಹಣೆಗೆ 1,500 ರೂಪಾಯಿಗಳನ್ನು ಕೊಟ್ಟರು. ಭಕ್ತಿ ವೇದಾಂತ ಸ್ವಾಮಿಗಳು ರಾಧಾ ವಲ್ಲಭಾಜಿ ದೇವಾಲಯಕ್ಕೆ ಬಂದಾಗ ಅಲ್ಲಿಯ ಮ್ಯಾನೇಜರು ವೈಷ್ಣವ ಸಾಧುವಿನ ಹಾಜರಿಯ ಪೂರ್ಣ ಪ್ರಯೋಜನವನ್ನು ಪಡೆಯಬೇಕು ಎಂದು ಪ್ರಕಟಣಾ ಪತ್ರಿಕೆಗಳನ್ನು ಎಲ್ಲರಿಗೂ ಹಂಚಿದರು. ತಮ್ಮ ಬರವಣಿಗೆಗೆ ಮತ್ತು ಮುದ್ರಣ ಕಾರ್ಯಗಳಿಗೆ ಧಕ್ಕೆಯಾಗದಂತೆ ಸ್ವಾಮಿ ಆಚಾರ್ಯರಾಗಿ ಭಕ್ತಿ ವೇದಾಂತ ಸ್ವಾಮಿಗಳು ದೇವಾಲಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಉಪನ್ಯಾಸ ಮಾಡುತ್ತಿದ್ದರು. ಜೂನ್ ತಿಂಗಳಲ್ಲೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭೇಟಿಯಾಗುವ ಅವಕಾಶ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ದೊರೆಯಿತು. ಚಿಪ್ಪವಾಡದ ದೇವಾಲಯದ ಟ್ರಸ್ಟಿಗಳಲ್ಲಿ ಒಬ್ಬರು ಶ್ರೀಮಂತ ರತ್ನಪಡಿ ವ್ಯಾಪಾರಿಗಳು ಆಗಿದ್ದ ದೋಲಾದ್ರಾಮ್ ಖನ್ನಾ ಅವರು ಈ ಭೇಟಿಯನ್ನು ವ್ಯವಸ್ಥೆಗೊಳಿಸಿದ್ದರು. ಅವರು ದೇವಾಲಯದಲ್ಲೇ ಸ್ವಾಮೀಜಿಯವರನ್ನು ಹಲವಾರು ಬಾರಿ ಕಂಡಿದ್ದರು. ಶ್ರೀ ಖನ್ನಾ ಅವರು ಪ್ರಧಾನಿಯವರ ಬಾಲ್ಯದ ಗೆಳೆಯರಾಗಿದ್ದ ಒಬ್ಬ ಸ್ನೇಹಿತರು ಒಟ್ಟಿಗೆ ಒಂದು ಯೋಗ ಕೇಂದ್ರಕ್ಕೆ ಸೇರಿದ್ದರು. ಭಕ್ತಿ ವೇದಾಂತರಿಗೆ ಒಳ್ಳೆಯದಾಗಲೆಂದು ಖನ್ನಾ ಅವರು ಈ ಭೇಟಿಯನ್ನು ಏರ್ಪಡಿಸಿದ್ದರು. ಪ್ರಧಾನಿಗಳು ಒಬ್ಬ ನೈಜ ಸಾಧುವಿನ ಕಾಣಲಿ ಎಂಬುದು ಖನ್ನಾ ಅವರ ಆಲೋಚನೆಯಾಗಿತ್ತು. ಸಾಕ ಮಾತಾಜಿ ಓದ್ಲಾ? ಇದೊಂದು ಪ್ಯಾರ ಓದಿ ಮಾತಾಜಿ ಸಾಕು. ಆಗ್ಲಿ ಮಾತಾಜಿ. ಪಾರ್ಲಿಮೆಂಟ್ ಕಟ್ಟಡದ ತೋಟಗಳಲ್ಲಿ ಅದೊಂದು ಔಪಚಾರಿಕ ಸಂದರ್ಭ. ಪ್ರಧಾನಿಗಳು ಹಲವಾರು ಅತಿಥಿಗಳನ್ನು ಮಾತನಾಡಿಸುತ್ತಿದ್ದರು. ಕುರ್ತಾ, ಧೋತಿ, ನೆಹರು ಟೋಪಿ ಧರಿಸಿದ್ದ ಕಾವಲಿನವರು ಬದಿಗಿದ್ದ ಲಾಲಾ ಬಹದ್ದೂರ್ ಶಾಸ್ತ್ರಿಗಳ ಹಿರಿಯ ಸಾಧು ಭಕ್ತಿ ವೇದಾಂತ ಸ್ವಾಮಿಗಳನ್ನು ಸ್ವಾಗತಿಸಿದರು. ಕನ್ನಡಕ ಧರಿಸಿ ವಿದ್ವಾಂಸರಂತೆ ಕಾಣುತ್ತಿದ್ದ ಸ್ವಾಮಿಗಳು ಮುಂದೆ ಬಂದು ತಮ್ಮ ಗ್ರಂಥವನ್ನು ಪರಿಚಯಿಸಿ ಕೊಟ್ಟರು. ಶ್ರೀಮದ್ ಭಾಗವತದ ಮೊದಲನೆಯ ಸಂಪುಟದಲ್ಲಿ ಪ್ರಧಾನಿಗಳಿಗೆ ಕೊಡದಿದ್ದಾಗ ಲೇಖಕನ ಹಾಗೂ ಗ್ರಂಥ ಸ್ವೀಕರಿಸುತ್ತಿರುವ ನಗುಮುಖದ ಶಾಸ್ತ್ರಿಗಳು ಭಾವಚಿತ್ರನ ಒಬ್ಬ ತೆಗೆದಿದ್ದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೌರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ನಾವು ನೆನ್ನೆ ಕ್ಲಾಸಲ್ಲಿ ಪ್ರಭುಪಾದವರು ಹೇಗೆ ಇಕ್ಕಟ್ಟಾದ ಜಾಗದಲ್ಲಿ ಗಲ್ಲಿಗಳೆಲ್ಲ ನಡೆದು ಬಂದು ಮತ್ತೆ ಅಲ್ಲಿಯ ವಾತಾವರಣ ಮತ್ತೆ ಚೌರಿ ಬಜಾರಿಗೆ ಸಾಗುತ್ತಿತ್ತು. ಮತ್ತೆ ಅಲ್ಲಿ ಜಾಗ ಇರ್ಲಿಲ್ಲ. ಒಂದು ಓಣಿಯಲ್ಲಿ ಗೊಂದಲಮಯದ ರಸ್ತೆಗಳಲ್ಲಿ ಅಲ್ಲಿ ಹೇಗೆ ಪ್ರಭುಪಾದರು ಗಂಭೀರ ಸ್ವಭಾವದ ಭಕ್ತಿ ವೇದಾಂತರು ದೃಢ ಸಂಕಲ್ಪದ ವ್ಯಕ್ತಿ ಆಗಿದ್ರು. ಅಂತಹ ಜಾಗದಲ್ಲಿ ಅವರು ಅದನ್ನೆಲ್ಲ ದಾಟಿ ಬಂದು ಅವ್ರು ಏನ್ ಮಾಡ್ತಾರೆ, ಮಸೀದಿಗೆ ಓಕೆ ಪ್ರೆಸ್ಸಿಗೆ ಅವ್ರು ಬರ್ತಾರೆ. ನಂತರ ಅಲ್ಲಿ ಕರುಡುಗಳನ್ನ ಹೊತ್ತು ಮುದ್ರಣಾ ಕಾರ್ಯವನ್ನ ಕಾತರದಿಂದ ನೋಡಲು ಬರ್ತಿದ್ರು. ಅವರ ಕಾತುರತೆ ಏನಂದ್ರೆ ಶ್ರೀಮದ್ ಭಾಗವತವನ್ನ ಬೇಗ ಪ್ರಿಂಟ್ ಮಾಡ್ಬೇಕು. ಆ ಕಾತುರದಲ್ಲಿ ಅವರಿಗೆ ಯಾವ ರಸ್ತೆ ನಾವೇನ್ ಮಾಡ್ತೀವಿ, ನಾವು ಒಳ್ಳೆ ಜಾಗದಲ್ಲಿ ಹೋಗ್ತೀವಿ, ಎಲ್ಲಿಗಾದ್ರೆ ಹೋಗ್ಲಿ ಅಂದ್ರೆ ನಮ್ಮ ಸ್ವಭಾವ. ಆದ್ರೆ ಪ್ರಭುಪಾದವರ ಗುರಿ ಏನಾಗಿತ್ತು, ಭಾಗವತವನ್ನ ಬೇಗ ಪ್ರಿಂಟ್ ಮಾಡ್ಬೇಕು. ಅದಕ್ಕೆ ಅವರಿಗೆ ಯಾವ ಸ್ಥಳ ಅದೆಲ್ಲ ಅವರಿಗೆ ಲೆಕ್ಕಕ್ಕಿರ್ಲಿಲ್ಲ. ಆ ಓಣಿಯಲ್ಲೇ ಅವರು ಅಂತಹ ಸ್ವಭಾವದ ಗಂಭೀರ ಪ್ರಭುಪಾದವರು ಆ ಓಣಿಯಲ್ಲೇ ಬಂದು ಬೇಗ ಕಾತುರದಿಂದ ನಮ್ಮ ಕರುಡು ಆಯ್ತಾ ಅಂತ ನೋಡ್ಲಿಕ್ಕೆ ಅವರು ಓಕೆ ಪ್ರೆಸ್ಸಿಗೆ ಬರ್ತಾ ಇದ್ರು. ನಂತರ ಅವ್ರು ಏನ್ ಮಾಡ್ತಾರೆ, 4 ತಿಂಗಳಾದ್ಮೇಲೆ ಅವರು ಮುದ್ರಾಣ ಅದು ಎಲ್ಲ ತಯಾರಾಗ್ತದೆ. ಆ ಪ್ರೆಸ್ ಎಲ್ಲ ಹಾಳೆಗಳನ್ನೆಲ್ಲ ಎಲ್ಲರೂ ಅದು ಬೈಂಡ್ ಮಾಡ್ಲಿಕ್ಕೆ ಅಂತ ಅಲ್ಲಿ ಇಟ್ಟಿರ್ತಾರೆ. ನಂತರ ಅದೆಲ್ಲ ನೋಡ್ಬಿಟ್ಟು ಬೈಂಡಿಂಗ್ ಕೆಲಸವೆಲ್ಲ ಹಾಳೆಯ ಮಾದರಿಯಲ್ಲಿ, ಅಂದ್ರೆ ಆಗಿನ ಕಾಲದಲ್ಲಿ ನಮಗೆ ಎಂತ ಇದು ಇರ್ಲಿಲ್ಲ, ವೈಜ್ಞಾನಿಕವಾಗಿ ಏನಿರ್ಲಿಲ್ಲ. ಅದಕ್ಕೆ ಎಲ್ಲ ಕೈಯೆಲ್ಲ ಬೈಂಡಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಆ ಬೈಂಡ್ ಅನ್ನು ಹೇಗೆ ಮಾಡ್ತಾ ಇದ್ರು ಅಂದ್ರೆ ಒಬ್ಬರು ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ಬರು ಹಾಗೆ ಸಾಲಾಗಿ ಕೂಡ್ತಿದ್ರು. ಆಗ ಪ್ರಭುಪಾದವರು ಅದನ್ನ ನೋಡ್ತಾ ಇದ್ರು. ಅವರು ಕಾರ್ಯವನ್ನ ಕರೆಕ್ಟ್ ಮಾಡ್ತಿದಾರಾ ಇಲ್ಲವಂತ ಅವರು ನೋಡ್ತಾ ಇದ್ರು. ನಂತರ ಸುತ್ತಿಗೆಯಿಂದ ಹಿಡಿದು ಎಲ್ಲ ಅದು ತಯಾರಾಗ್ತದೆ. ಅದು ರಕ್ಷಾ ಕವಚ ಆಗ್ತದೆ. ಅದೇ ರಕ್ಷಾ ಕವಚ ಏನಂದ್ರೆ ನಮ್ಮ ಭಾಗವತ ಬಲ್ಲಿ ನಾವು ಪ್ರಿಂಟ್ ನೋಡ್ತೇವೆ, ಅದ್ರಲ್ಲಿ ಹೇಗಿದೆ ಅಂತ ಅದನ್ನ ಮುಂದೆ ಹೇಳ್ತಾರೆ. ಹಾಗೆ ಬೈಂಡಿಂಗ್ ಅಂಗಡಿ ಭೇಟಿಗಳ ಜೊತೆಗೆ ಭಕ್ತಿ ವೇದಾಂತ ಸ್ವಾಮಿಗಳು ಒಮ್ಮೊಮ್ಮೆ ಅಂದ್ರೆ ಬಸ್ಸಿನಲ್ಲಿ ಸಹ ಪ್ರಭುಪಾದವರು ಬರ್ತಿರ್ತಾರೆ. ಅದು ಹಿತರಕ್ಷಣಾ ಶರ್ಮಾ ಅವರು ಪ್ರಭುಪಾದವರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸ್ವಾಮೀಜಿ ಅವರು ಅವಾಗ ಅಲ್ಲಿ ಬರ್ತಾ ಇದ್ರಂತೆ. ಪ್ರಭುಪಾದ
ಪ್ರಭುಪಾದವರು ಅವರ ಪ್ರೆಸ್ಸಿಗೆ ಬಂದು ಹೇಳ್ತಾ ಇದ್ರಂತೆ. ಏನ್ ಹೇಳ್ತಿದ್ರಂದ್ರೆ, ಅನೇಕ ಬಗೆಯ ಜನರೊಂದಿಗೆ ಅವ್ರು ಬೆರೆತಿದ್ರು. ಯಾಕೆ ಅಂದ್ರೆ ಅವ್ರು ಬೆರೆತಿದ್ದದ್ದು ಯಾಕೆ, ಭಾಗವತಮಿಗೆ ನಮ್ಗೆ ಸಹಾಯ ಸಿಗ್ತದ, ಆ ಸಂಪುಟಗಳನ್ನ ನಾವು ಅದನ್ನ ಹೊರಡ್ಲಿಕ್ಕೆ ಅದು ಸಿಗ್ತದ, ನಮಗೆ ಸಹಾಯ ಸಿಕ್ಕಿ ಅದು ನಮ್ಗೆ ಬೇಗ ಆಗ್ತದೆ ಅದಕ್ಕೆ ಅವ್ರು ಎಲ್ಲಾ ಗಣ್ಯ ವ್ಯಕ್ತಿಗಳ ಜೊತೆ ಎಲ್ಲರ ಜೊತೆ ಅವರು ಮಿಂಗಲ್ ಆಗ್ತಾ ಇದ್ರು. ಅಂದ್ರೆ ಜನರೊಂದಿಗೆ ಮಾತಾಡ್ತಾ ಇದ್ರು. ನಾವು ಜನರೊಂದಿಗೆ ಮಾತಾಡಿದಾಗ ನಾವು ಬೆರ್ತಾಗ ನಮ್ಗೆ ಆ ಕಡೆ ರೆಸ್ಪಾನ್ಸ್ ಸಿಗೋದು, ನಮ್ಮ ಕಡೆಯಿಂದ ಅವರಿಗೆ ರೆಸ್ಪಾನ್ಸ್ ಸಿಗೋದು. ಅದೇ ರೀತಿ ಪ್ರಭುಪಾದವರು ಈ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಅವ್ರು ಎಲ್ಲರ ಹತ್ರ ಬೆರಿತಾ ಇದ್ರು. ಆಗ ಬೆರಿತಾ ಅವ್ರು ಹೋಗ್ತಾ ಇದ್ರು. ಆಗ ನಿಮ್ಮ ಕೆಲಸ ನನಗೆ ಎರಡನೆಯದು ಅಂದ್ರೆ ಅವ್ರು ಹೇಳ್ತಾ ಇದ್ರು ಪ್ರಭುಪಾದವರು, ಬೇಗ ಮಾಡಿ ಅಂದ್ರೆ ಸಮಯ ಇಲ್ಲ ಅಂತ. ಬಟ್ ಹಿತ ಶರ್ಮಾ ಅವರು ಹೇಳ್ತಾ ಇದ್ರು, ನನ್ಗೆ ಆ ಸಮಯ ಇಲ್ಲ, ನಾನ್ ನೆಕ್ಸ್ಟ್ ನಮಗೆ ಇನ್ನೊಂದು ಕೆಲಸ ಇದೆ ಅಂತ ಹಾಗೆ ಹೇಳ್ತಾ ಇದ್ರು. ಆಗ ಒಂದೊಂದ್ಸಲ ಪ್ರಭುಪಾದವರಿಗೆ ಕೋಪನೂ ಬರ್ತಾ ಇತ್ತು, ಏನಿದು ಹೀಗೆ ಮಾಡ್ತಾರೆ ಅಂತ. ಬಟ್ ಅವರ ಸ್ವಭಾವ ಹಾಗೆ ಆಗಿತ್ತು ಅಂತ ಅವ್ರು ಹೇಳ್ತಾರೆ. ನಂತರ ಬೈಂಡಿಂಗ್ ಕಾರ್ಯವು ಮುಗೀತದೆ. ಬೈಂಡಿಂಗ್ ಕಾರ್ಯ ಮುಗಿದ ನಂತರ ಅಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಮುದ್ರಿತವಾದ ಭಕ್ತಿ ವೇದಾಂತ ಸ್ವಾಮಿಗಳು ಪ್ರಭುಪಾದರ ಭಾವನೆ ಹೇಗಿತ್ತಂದ್ರೆ ನೋಡಿ, ಭಾಗವತಮಲ್ಲಿ ನಾವು ಪ್ರಿಂಟ್ ನೋಡ್ತೇವೆ, ನಮಗೆ ಈಗ ಕಾಣ್ಬೋದಲ್ಲ ನಿಮ್ಗೆ ಪ್ರಿಂಟ್, ಇಲ್ಲಿ ಭಾಗವತಂತ ಕಾಣ್ತಾ ಇದ್ಯಾ? ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ ಅವರದ್ದು ಪ್ರಭುಪಾದ ಅವರದ್ದು ಕಾರ್ಯ ಈ ಬುಕ್ ಅಲ್ಲಿ ನಮ್ಗೆ ಕಾಣ್ತಾ ಇದೆ. ಪ್ರಭುಪಾದ ಅವರು ಎಷ್ಟು ಆ ಭಾವನೆಯಲ್ಲಿ ಮಗ್ಧರಾಗಿ ನೋಡಿ ಅದನ್ನ ಮಾಡಿ ಪ್ರಭುಪಾದವರು ನಮಗೆ ಈಗ ಚೆನ್ನಾಗಿ ಕೊಟ್ಟಿದ್ದಾರೆ, ನಮ್ಗೆ ಸುಲಭದಲ್ಲಿ ಸಿಕ್ಕಿದೆ. ಇದು ಮಾಡ್ಲಿಕ್ಕೆ ಪ್ರಭುಪಾದವರ ಹಿಂದಿನ ಕಷ್ಟಗಳು ಎಷ್ಟಿದೆ ಅನ್ನೋದನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಅದನ್ನು ಸಹ ನಾವು ತಿಳ್ಕೊಬೇಕು. ಹೇಗೆ ನೋಡಿ, ಅಲ್ಲಿ ಒಂದು ಕಮಲ ಇದೆ, ಅದನ್ನ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ನೋಡಿ, ಒಂದು ಕಮಲ ಇದೆ, ಅಲ್ಲಿ ರಾಧಾಕೃಷ್ಣ ಇದ್ದಾರೆ, ಮತ್ತೆ ಇಲ್ಲಿ ಗೌರನಿತಾ ಇದ್ದಾರೆ, ಮತ್ತೆ ಇಲ್ಲಿ ನೋಡಿ ಲಕ್ಷ್ಮಿ ಇದ್ದಾರೆ. ಬ್ರಹ್ಮಾಂಡ ಎಲ್ಲ ಬ್ರಹ್ಮಾಂಡಗೆಲ್ಲ ಅದು ಬೆಳಕಾಗಿ ಬರ್ತಾ ಇದೆ. ಅಲ್ಲಿ ಲಕ್ಷ್ಮಿ ಅವರು ಅವರ ಪಾದ ಸೇವೆ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರಭುಪಾದವರು ಅದನ್ನೆಲ್ಲ ಮಾಡ್ತಾರೆ. ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನೋಡಿ, ನಾವು ನೋಡ್ಬೋದು ಇಲ್ಲಿ ಬಂಗಾಳಿ ಅದಕ್ಕೆ ಒಂದು ಬಂಗಾಳಿ ಕಲಾವಿದನ ಅವರು ಗೊತ್ತು ಮಾಡ್ಕೊಂಡಿರ್ತಾರೆ. ಮತ್ತೆ ಭೌತಿಕ ವ್ಯಕ್ತಿಗಳ ಸುತ್ತು ಚಿತ್ರವಾಗಿತ್ತು. ಮುಂಭಾಗದ ರಕ್ಷಪುಟದಲ್ಲಿ ಒಂದೊಂದು ಕೆಂದಾವರೆ ನೋಡಿ, ಭಗವಂತನ ಪ್ರಭುಪಾದವರ ನೋಡಿ ಹೇಗೆ ಇದೆ ಅಂತೆ, ಭಗವಂತನ ಲೋಕವನ್ನೇ ಅವ್ರು ನೋಡಿದ್ದಾರೆ. ಯಾಕಂದ್ರೆ ಅವ್ರು ಮಹಾತ್ಮರು. ಅದು ಹಾಗೆ ಬರದೆ ಅಲ್ಲಿ ಪ್ರಿಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭುಪಾದವರಂತ ನಾವಿಲ್ಲಿ ತಿಳಿಬಹುದು. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಅದರಲ್ಲಿ ಕಾಣ್ತದೆ. ಸಂಕೀರ್ತನ ನರ್ತನಗಳಲ್ಲಿ ತೊಡಗಿರುವ ದೃಶ್ಯಗಳು, ಕೃಷ್ಣನ ಕಮಲ ಗ್ರಹದಿಂದ ಹೊಂಬಣ್ಣದ ಕಿರಣಗಳು, ಹೀಗೆ ಅದನ್ನ ವರ್ಣನೆ ಮಾಡ್ತಾರೆ. ನಂತರ ಇದೇನು ರಕ್ಷಕವಚ, ಕೆಳಭಾಗದ ಅಂಡಕಾರದಲ್ಲಿ ಭೌತಿಕ ಜಗತ್ತನ್ನ ನಿಶ್ವಯಿಸುತ್ತಿರುವ ಮಹಾವಿಷ್ಣುವಿನ ಚಿತ್ರ. ಈಗ ನೋಡಿದ್ವಲ್ಲ ಮಹಾವಿಷ್ಣುವಿನ ಚಿತ್ರ. ಒಳರಕ್ಷಪುಟದಲ್ಲಿ ರಕ್ಷಪುಟದ ಚಿತ್ರದ ಬಗೆಗೆ ಸ್ವಾಮಿ ಭಕ್ತಿ ವೇದಾಂತರ ವಿವರಣೆ ಇತ್ತು. ನೋಡಿ, ರಕ್ಷಾ ಕವಚ ಇಲ್ಲಿ ಒಳಗಡೆ ಭಗವಂತ ಮತ್ತು ಭಕ್ತರ ವಿವರಣೆ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಮುದ್ರಣ ಬೈಂಡಿಂಗ್ ಎಲ್ಲ ಮುಗಿದ ಮೇಲೆ 1100 ಅದು ಪ್ರತಿಗಳು ಹಾಕ್ತದೆ. ಆ ಪ್ರತಿಗಳಾದ ನಂತರ ಆ 100 ಪ್ರತಿಗಳನ್ನ ತೆಗೆದುಕೊಂಡು ಪ್ರಭುಪಾದರು ಎಲ್ಲಿ ಚಿಪ್ಪಿವಾಡದಿಂದ ದೆಹಲಿಗೆ ಅವರು ಹೊರಡ್ತಾರೆ. ಹೊರಟ ನಂತರ ಏನಾಗ್ತದೆ, ಅಲ್ಲಿ ಪ್ರಭುಪಾದರು ಗಣ್ಯ ವ್ಯಕ್ತಿಗಳಿಗೆ ಕೊಡ್ಲಿಕ್ಕೆ ಅವರು ಹೋಗ್ತಾರೆ 100 ಪ್ರತಿಗಳನ್ನ ತಗೊಂಡು. ನಂತರ ಬೈಂಡಿಂಗ್ ಯಾಕೆಂದ್ರೆ 100 ಪ್ರತಿಗಳನ್ನ ಮಾರಿ ಆ ಬೈಂಡಿಂಗ್ ಅಲ್ಲಿ ಸಿಕ್ಕಿದಂತ ಹಣವನ್ನ ತೆಗೆದು ಅವರ ಸಾಲ ತೀರಿಸಿ ಮತ್ತೆ ಎರಡನೇ ಸಂಪುಟವನ್ನ ಮುದ್ರಿಸ್ಲಿಕ್ಕೆ ಪ್ರಭುಪಾದವರು ಯೋಜನೆ ಆಗಿರ್ತದೆ. ಅದೇ ರೀತಿ ಅವ್ರು ಮಾಡ್ತಾರೆ. ಒಂದು ಕಾಂತಿವೇದಿ 100 ಪ್ರತಿಗಳನ್ನ ಅಂದ್ರೆ ಒಬ್ಬ ಹುಡುಗ ಅವರಿಗೆ ಸಹಾಯ ಮಾಡ್ತಿದ್ದಾರೆ. ಅವರ ಜೊತೆ ಅವರು ಅವರನ್ನ ತಗೊಂಡು ಪುಸ್ತಕವನ್ನ ಬುಟ್ಟಿಯಲ್ಲಿ ಇಡ್ಲಿಕ್ಕೆ ಸಹಾಯ ಮಾಡ್ತಾರೆ. ನಂತರ ಅವರು ಚಿಪ್ಪಿವಾಡದ ದೇವಾಲಯಕ್ಕೆ ತಂದು ಭಕ್ತಿ ವೇದಾಂತ ಸ್ವಾಮಿಗಳು ಆ ಗ್ರಂಥಾಲಯಗಳನ್ನೆಲ್ಲ ಒಂದು ಬೆಂಚಿನ ಮೇಲೆ ಅಂದ್ರೆ ಇಡ್ತಾರೆ. ನಂತರ ಭಕ್ತಿ ವೇದಾಂತ ಸ್ವಾಮಿಗಳು ಪುಸ್ತಕದ ಮಾರಾಟಕ್ಕೆ ಹಾಗೂ ಸಣ್ಣ ವ್ಯಕ್ತಿಗಳಿಗೆ ಕೊಡುವುದಕ್ಕೆ ಒಂಟಿಯಾಗಿ ನೋಡಿ, ಪ್ರಭುಪಾದವರಿಗೆ ಯಾರ ಹೆಲ್ಪ್ ಇಲ್ಲ. ಹೀಗೆ ಮಾಡುವಾಗ ಎಷ್ಟು ನೋಡಿ, ಅವರೇ ಒಬ್ಬರೇ ಬರ್ತಾರೆ, ಪೇಪರ್ ಅನ್ನ ತರ್ತಾರೆ, ಮತ್ತೆ ಅದು ಬೈಂಡಿಂಗ್ ಸರಿ ಇದಲ್ಲ ಅಂತ ಅಲ್ಲೇ ಕೂತು ಅವರು ವಿಮರ್ಶೆ ಮಾಡ್ತಾರೆ, ತಪ್ಪಿದ್ರೆ ಅದನ್ನ ಹೇಳ್ತಾರೆ. ಎಲ್ಲ ಒಬ್ಬಂಟಿಯಾಗಿ ಮಾಡ್ತಾ ಇದ್ದಾರೆ. ಒಬ್ಬಂಟಿಯಾಗಿ ಪ್ರಭುಪಾದವರು, ಯಾರ ಹೆಲ್ಪ್ ಇಲ್ಲ. ಅದನ್ನ ನಾವು ತಿಳಿಬಹುದು. ಪ್ರಭುಪಾದವರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಜನಾಂಗಕ್ಕೆ, ಈ ಒಂದು ವೈದಿಕ ಜ್ಞಾನವನ್ನ ಕೊಡ್ಲಿಕ್ಕೆ, ಭಗವಂತನ ಜ್ಞಾನವನ್ನ ಕೊಡ್ಲಿಕ್ಕೆ ಪ್ರಭುಪಾದವರು ತುಂಬಾ ಕಷ್ಟಪಟ್ಟಿದ್ದಾರೆ ಅನ್ನೋದು ನಮಗೆ ಈಗ ನಮಗೆ ಆದ್ರೆ ಈಗ ಸುಲಭದಲ್ಲಿ ಸಿಗ್ತಿದೆ. ನಾವು ಯೋಚಿಸಬಹುದು, ನಮ್ಗೆ ಯಾವುದೇ ಒಂದು ವಸ್ತು ಸಿಕ್ಕಿದಾಗ ಅದರ ಬಗ್ಗೆ ನಾವು ಯೋಚಿಸಲ್ಲ, ಹಾಗೇನೆ ನಾವು ಯೂಸ್ ಮಾಡ್ತೇವೆ. ಅಂದ್ರೆ ಇದು ಹೇಗಿತ್ತು ಆ ತರ ನಮ್ದು ಜ್ಞಾನ ಇಲ್ಲ. ಇದು ಈಗ ನಾವು ಒಬ್ಬ ರೈತನನ್ನೇ ನೋಡ್ಬೋದು, ಜಸ್ಟ್ ಸುಮ್ಮನೆ ಹೇಳೋದು ಅಂದ್ರೆ ನಾವು ಈಗ ಊಟ ಮಾಡ್ತೀವಿ, ಆ ಅಕ್ಕಿ ಬೆಳೆದಿರೋ ಹಿಂದೆ ಎಷ್ಟು ರೈತರು ಇರ್ತಾರೆ, ಹಸು ಸಹಾಯ ಮಾಡಿರ್ತದೆ, ಬೆಳೆಯನ್ನ ಬೆಳಿತಾರೆ, ಮತ್ತೆ ಅದಕ್ಕೆ ಜನರೆಲ್ಲ ಬರ್ತಾರೆ, ಮತ್ತೆ ಅದು ಆಮೇಲೆ ನಂತರ ಅದು ಅದೆಲ್ಲ ಕಳೆಯನ್ನ ತೆಗಿಬೇಕಾಗ್ತದೆ, ಎಷ್ಟೋ ಶ್ರಮ ಇರ್ತದೆ, ಆಮೇಲೆ ನಾವು ಅಕ್ಕಿ ಊಟ ಮಾಡ್ತೇವೆ. ಅದೇ ತರ ನಮ್ಗೆ ಪ್ರಭುಪಾದರು ನೋಡಿ ಈ ಪುಸ್ತಕವನ್ನ ಮಾಡ್ಲಿಕ್ಕೆ ಎಷ್ಟು ಹಿಂದೆ ಶ್ರಮ ಪಟ್ಟಿದ್ದಾರೆ ಅನ್ನೋದು ನಾವು ಈ ಲೀಲಾಮೃತದಲ್ಲಿ ನೋಡ್ಬೋದು. ಯಾಕಂದ್ರೆ ಸುಮ್ನೆ ನಮಗೆ ಈಗ ಸಿಕ್ಕಿದೆ, ಆದ್ರೆ ಪ್ರಭುಪಾದರ ಹಿಂದಿನ ಒಬ್ಬಂಟಿಯಾಗಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಕಷ್ಟಕ್ಕೆ ಒಂದು ಸ್ವಲ್ಪ ಆದ್ರೂ ನಾವುಗಳು ಒಂದು ಸ್ವಲ್ಪ ಆದ್ರೂ ಒಂದು
ಒಂದು ಸೇವೆ ಮಾಡ್ಬೇಕನ್ನೋ ಮನೋಭಾವ ನಮಗ್ ಬರ್ಬೇಕು ಅಂತ ಈ ಇದ್ರಲ್ಲಿ ನಮ್ಗೆ ನೋಡ್ಬೋದು ನಾವು. ಅದೇ ರೀತಿ ಭಕ್ತಿ ವೇದಾಂತ ಸ್ವಾಮಿಗಳು ಅದು ತಗೊಳ್ತಾರೆ ಪ್ರಭುಪಾದವರು. ನಂತರ ಅವರು ಮೊದಲು ಏನ್ ಮಾಡ್ತಾರೆ, ವೈಯಕ್ತಿಕ ಭೇಟಿ ಮಾಡ್ತಾರೆ ಯಾರನ್ನ, ಡಾಕ್ಟರ್ ರಾಧಾಕೃಷ್ಣ ಅವರನ್ನ ಭೇಟಿ ಮಾಡಿ ಅವರಿಗೆ ಒಂದು ಪ್ರತಿಯನ್ನ ಕೊಡ್ತಾರೆ. ನಂತರ ಅವರು ಮೊದಲ ಅನುಕೂಲಕರ ವಿಮರ್ಶೆ ಬರೆದವರಂದ್ರೆ ಅಂದ್ರೆ ಇದನ್ನ ನೋಡಿ ಒಬ್ರು ಹನುಮಾನ್ ಪ್ರಸಾದ್ ಪೊತ್ತಾರ್ ಅನ್ನವರು ಅವರು ವಿಮರ್ಶೆ ಮಾಡ್ತಾರೆ. ಅವ್ರು ಯಾರಂದ್ರೆ ಅವರು ಮೊದಲು 4,000 ಸಹಾಯವನ್ನ ಮಾಡಿರ್ತಾರೆ. ಅವ್ರು ಏನ್ ಬರೀತಾರೆ ನೋಡೋಣ. ಬಹುಕಾಲದ ಕನಸು ನನಸಾಗಿದೆ ಮತ್ತು ಈ ಸಂಪುಟ ಮತ್ತು ಬರಲಿರುವ ಸಂಪುಟಗಳ ಪ್ರಕಟಣೆಯಿಂದ ಮುಂದೆಯೂ ಫಲಕಾರಿಯಾಗುತ್ತದೆ ಎಂಬ ಸಂಗತಿ ನನಗೆ ತುಂಬಾ ಸಂತೋಷ ತರುವಂತಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ನೋಡಿ, ಪ್ರಭುಪಾದವರಿಗೆ ವಿಮರ್ಶೆ ತುಂಬಾ ಚೆನ್ನಾಗಿ ಸಿಗ್ತದೆ ಇವರುಗಳಿಂದ. ಅಂದ್ರೆ ಅವ್ರು 4,000 ಸಹಾಯ ಮಾಡಿದ್ರು, ಬಟ್ ಮುಂದೆ ಸಹ ಸಹಾಯ ಬೇಕಿತ್ತು ಪ್ರಭುಪಾದವರಿಗೆ. ಆದ್ರೆ ಇಲ್ಲಿ ಹನುಮಾನ್ ಪ್ರಸಾದ್ ಪೊತ್ತಾರ್ ಅವರು ತುಂಬಾ ಚೆನ್ನಾಗಿದೆ ಅಂತ ಅವರು ಪ್ರಭುಪಾದವರ ಪ್ರಕಟಣೆಯನ್ನ ಹೊಗಳಿ ಅವರು ಬರೀತಾರೆ. ನಂತರ ಭಗವಂತನ ಕೃಪೆಯಿಂದ ಈ ಸಂಪುಟ ಬೆಳಕು ಕಂಡಿತು, ಆ ಭಗವಂತನಿಗೆ ನನ್ನ ನಮನ ಅಂತ ಅವರು ಮೆಚ್ಚುಗೆಯನ್ನ ಬರೀತಾರೆ. ನಂತರ ಅವರು ಹೇಳಿ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅವರು ಅದಾದ ನಂತರ ಏನಾಗ್ತದೆ, ಬಹುಕಾಲದ ಕನಸು ಅದು ನನಸಾಗ್ತದೆ. ಯಾಕಂದ್ರೆ ಆ ಸಂಪುಟವನ್ನ ಬರೀಲಿಕ್ಕೆ ವಿಶೇಷತೆ ಏನಂದ್ರೆ, ಸಂಸ್ಕೃತ ಶ್ಲೋಕಗಳು ಆಗ ಇಂಗ್ಲಿಷಿನಲ್ಲಿ ಬರೆಯುವಂತವ್ರು ಯಾರು ಇರ್ಲಿಲ್ಲ, ರೇರ್ ಇದ್ದಿದ್ದು. ಅದರ ಜೊತೆ ಅನುವಾದ ಮತ್ತೆ ಭಾವಾರ್ಥವನ್ನ ಪ್ರಭುಪಾದವರು ಇಂಗ್ಲಿಷಿನಲ್ಲಿ ಬರೆದ್ರೆ ಮೊದಲ ಬಾರಿಗೆ ಅಂತೆ ಪ್ರಭುಪಾದವ್ರು ಬರ್ದಿದ್ದು, ಮೊದಲಿಗರಾಗಿದ್ರು. ಅದರಿಂದ ಇದು ಸುಲಭದ ಪ್ರಾಜೆಕ್ಟ್ ಆಗಿರ್ಲಿಲ್ಲ ಪ್ರಭುಪಾದವರಿಗೆ. ಯಾಕಂದ್ರೆ ಆ ಪ್ರಾಜೆಕ್ಟ್ ಅನ್ನ ಅವ್ರು ಹೇಗೆ ಅಂದ್ರೆ 18,000 ಶ್ಲೋಕಗಳು 60 ಪುಸ್ತಕಗಳನ್ನ ಬರೆಯಲು ಇದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ. ದಿನದಲ್ಲಿ 2 ಗಂಟೆ ಅವರು ಮಲಗ್ತಾ ಇದ್ರು, ಅದರ ಅವರು ಪುಸ್ತಕವನ್ನ ಬರೀತಾ ಇದ್ರು. ಪುಸ್ತಕ ಪ್ರತಿಗೋಸ್ಕರ ಅವರು ಎಲ್ಲರ ಹತ್ರ ದಾನವನ್ನ ಕೇಳಲಿಕ್ಕೆ ಹೋಗ್ತಾ ಇದ್ರು. ಅದು ಸಿಗದಿದ್ದಾಗ ಮತ್ತೆ ಪುಸ್ತಕವನ್ನ ಅಂದ್ರೆ ಪ್ರತಿಗಳನ್ನ ಬರೀತಿದ್ರು. ಪ್ರಿಂಟ್ ಹಾಕ್ಲಿಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಇದೆಲ್ಲ ಸಾಮಾನ್ಯವರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ್ದೇ ಒಂದು ಪುಸ್ತಕ ಇಷ್ಟು ಬರೀಲಿಕ್ಕೆ ಒಂದು 10 ವರ್ಷ ಆದ್ರೂ ನಮ್ಗೆ ಬೇಕಾಗ್ತದೆ. ಆದ್ರೆ ಪ್ರಭುಪಾದರ ಹಂಬಲ ಏನಾಗಿತ್ತು ನೋಡಿ, ಎಲ್ಲವನ್ನ ಭಗವಂತನಿಗೆ ಮತ್ತು ಅವರ ಗುರು ಮಹಾರಾಜ್ ಅವರಿಗೆ ಒಪ್ಸಿದ್ರು. ಅದ ರೀತಿ ಹೇಗೆ ಅಂದ್ರೆ ಎಲ್ಲ ಕಷ್ಟವನ್ನ ಅವರು ಕಷ್ಟ ಅಂತ ಸಿಕ್ಕಿರಲಿಲ್ಲ. ಯಾಕಂದ್ರೆ ಇದು ಭೌತಿಕ ಕಷ್ಟ ಅಲ್ಲ ಅನ್ನೋದು ಪ್ರಭುಪಾದವರಿಗೆ ತಿಳಿದಿತ್ತು. ಯಾಕಂದ್ರೆ ಅವರು ಮಹಾತ್ಮರಾಗಿದ್ರು. ಅದರಿಂದ ನಾವಿಲ್ಲಿ ನೋಡ್ಬೋದು, ಅವರು ಪ್ರಿಂಟ್ ಮಾಡಿ ಮತ್ತೆ ಪಶ್ಚಿಮ ದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಗುರು ಮಹಾರಾಜರು ಹೇಳಿದ ಆಜ್ಞೆಯನ್ನ ಪಾಲನೆ ಮಾಡ್ಬೇಕಿತ್ತು. ಅಂದ್ರೆ ಅದಕ್ಕೆ ಅವರು ಬೇಗ ಕೆಲಸ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಅದಕ್ಕೋಸ್ಕರ ಪ್ರಿಂಟ್ ಅವರಿಗೆ ಬೇಗ ಮಾಡಿ ಅಂತ ಹೇಳ್ತಾ ಇದ್ರು. ಮತ್ತೆ ಬಿಡುವಿಲ್ಲದೆ ಅವರು ತಮ್ಮ ಕಾರ್ಯವನ್ನ ಮುಂದುವರಿಸ್ತಾ ಇದ್ರು. ಈ ಪುಸ್ತಕ ಬರೆದ ವಿತರಣೆ ಮಾಡಿ ಅಂದ್ರೆ ಸಮಾಜದ ಎಲ್ಲರಿಗೆ ಈ ದಿವ್ಯ ಜ್ಞಾನವನ್ನ ತಲುಪಿಸ್ಬೇಕಾಗಿತ್ತು ಅವರು. ಅದರಿಂದ ಅವರು ಪ್ರಭುಪಾದವರು ಅದನ್ನ ಮಾಡ್ತಾರೆ. ನಂತರ ಅವ್ರು ಏನ್ ಮಾಡ್ತಾರೆ, ಓದಿ ಅಂದ್ರೆ ತಲುಪಿಸಿದ ನಂತರ ಏನಾಗ್ಬೇಕು, ನಾವೆಲ್ಲ ಓದ್ಬಿಟ್ಟು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಅದರಿಂದ ಅದೇ ಪ್ರಭುಪಾದವರ ದೃಢ ಅಚಲವಾದ ಉದ್ದೇಶವಾಗಿತ್ತು. ಅದಕ್ಕೆ ಏನ್ ಮಾಡ್ತಾರೆ, ಅವರು ಶಾಲೆಗಳಿಗೆ ಒಬ್ಬಂಟಿಯಾಗಿ ಹೋಗ್ತಾರೆ. ಶಾಲೆಗಳಿಗೆ, ಗ್ರಂಥಾಲಯಗಳಿಗೆ ಶ್ರೀಮದ್ ಭಾಗವತವನ್ನ ತೋರಿಸಿ ದಯವಿಟ್ಟು ಇದನ್ನ ತಗೊಳ್ಳಿ, ಓದಿ. ಇದರ ಎರಡನೇ ಅಂದ್ರೆ ಅದನ್ನ ತಗೊಂಡ ನಂತರ ಇವ್ರ 2ನೇ ಭಾಗವು ಬರೋದಕ್ಕೆ ಅದು ಆಗ್ಲಿಕ್ಕೆ ಸಾಧ್ಯತೆ. ಅಂದ್ರೆ ಅದನ್ನ ಮಾರಿ ಕೊಟ್ಟಂತ ಹಣದಲ್ಲಿ ಮತ್ತೆ ನಾವು 2ನೇ ಭಾಗವನ್ನ ಪ್ರಿಂಟ್ ಮಾಡ್ಬೋದು ಅನ್ನೋದ ಉದ್ದೇಶ. ಮತ್ತೆ ಅದರ ಜೊತೆ ಜನರಿಗೆ ಸಹ ಅನುಕೂಲವಾಗ್ಬೇಕು. ಹೇಗೆ ಅದು ಆತ್ಮ ಸಾಕ್ಷಾತ್ಕಾರ, ಭಗವಂತನ ದಿವ್ಯ ಜ್ಞಾನ ಶಾಶ್ವತವಾದದ್ದು. ನೋಡಿ, ಪ್ರಭುಪಾದವರು ದಿವ್ಯ ಜ್ಞಾನದ ಶಾಶ್ವತವಾದ ಜ್ಞಾನವನ್ನ ಕೊಡ್ಲಿಕ್ಕೆ ಪ್ರಭುಪಾದವರು ಇಷ್ಟು ನಮ್ಗೆ ಪ್ರಯತ್ನ ಪಟ್ಟು ಇಷ್ಟು ನಮ್ಗೆ ಕೊಟ್ಟಿದ್ದಾರೆ. ಪ್ರಭುಪಾದವರಿಗೆ ನಾವು ಎಷ್ಟು ಚಿರಾಋಣಿ ಆಗಿದ್ರು ಸಾಲದು. ಯಾಕಂದ್ರೆ ಇಂತಹ ದಿವ್ಯ ಜ್ಞಾನ ಕೊಡ್ಲಿಕ್ಕೆ ಎಷ್ಟು ಅವರು ಶ್ರಮ ಪಟ್ಟಿದ್ದಾರೆ. ಇಂದಿನ ಶ್ರಮವನ್ನ ನಾನು ಪ್ರಭುಪಾದವರದ್ದು ನಾವು ಯೋಚಿಸಿದ್ರೆ ನಾವೇನ್ ಮಾಡ್ತಿಲ್ಲ. ಯಾಕಂದ್ರೆ ನಮಗೆ ಊಹಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಜ್ಞಾನವನ್ನ ನಮ್ಗೆ ತೋರಿಸಿಕೊಟ್ಟಿದ್ದಾರೆ ಪ್ರಭುಪಾದವರು. ಅದಕ್ಕೆ ಅವರಿಗೆ ನಾವೆಲ್ಲರೂ ಚಿರಋಣಿ ಆಗಿರ್ಬೇಕಂತ ಇಲ್ಲಿ ನಾವು ಹೇಳಕ್ಕೆ ಬಯಸ್ತೇನೆ. ಹಾಗೆ ಇವರು ಹೋಗ್ತಾರೆ. ಮತ್ತೆ 40 ಶಾಲೆಗಳಿಗೆ ಸಹ ಅವರು ಮೊದಲನೇ ಸ್ಕಂದದ ಮೊದಲನೇ ಭಾಗವನ್ನ ಹೀಗೆ ಶಿಕ್ಷಣ ಮತ್ತೆ ಇನ್ನೊಬ್ರು ಸಹಾಯ ಮಾಡ್ತಾರೆ. ಯಾರು ಅಂದ್ರೆ ಶಿಕ್ಷಣ ಸಚಿವಾಲಯದ ಭಾರತಾದ್ಯಂತ ಆಯ್ದ ವಿಶ್ವವಿದ್ಯಾನಿಲಯ ಗ್ರಂಥಾಲಯಗಳಿಗೆ ಸಹ ಹಂಚಲು ಅವರು 50 ಪ್ರತಿಗಳಿಗೆ ಆದೇಶ ನೀಡ್ತಾರೆ. ನಂತರ ಸಚಿವಾಲಯ ಅವರಿಗೆ 6 ರೂಪಾಯಿಗಳಂದ್ರೆ ಪ್ಯಾಕಿಂಗ್ ಮಾಡಲು ಮತ್ತೆ ವೆಚ್ಚಗಳನ್ನು ಅದು ಅವರೇ ವೆಚ್ಚವನ್ನ ಕೊಡ್ತಾರೆ. ಮತ್ತು ಲೈಬ್ರರಿ ಆಫ್ ಕಾಂಗ್ರೆಸ್ ಮೂಲಕ ಅಮೆರಿಕದಲ್ಲಿ 18 ಪ್ರತಿಗಳನ್ನ ಕೊಡ್ತಾರೆ, ಮಾರಾಟ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಇದನ್ನ ನೋಡಿ ಪ್ರಭುಪಾದವರಿಗೆ ಖುಷಿ ಆಗ್ತದೆ. ಇಷ್ಟೆಲ್ಲ ಅಂದ್ರೆ ಓದ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ ಅನ್ನೋದೊಂದು ಪ್ರಭುಪಾದವರಿಗೆ ಒಂದು ನಂಬಿಕೆ ಬರ್ತದೆ, ಒಂದು ಬೆಲೆ ಸಿಗ್ತದೆ ಅನ್ನೋ ಒಂದು ಯಾಕಂದ್ರೆ ಇಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಖುಷಿ ಆಗ್ತದೆ. ಎಲ್ಲರೂ ಪ್ರಶಂಸೆಯನ್ನ ಬರೀತಾರಲ್ಲ, ಅದಕ್ಕೋಸ್ಕರ
ನಂತರ ಏನಾಗ್ತಾರೆ ಅದರಿಂದ ಮತ್ತೆ 100 ಪುಸ್ತಕಗಳನ್ನ ತಗೊಳ್ಳಕ್ಕೆ ಇದನ್ನ ಮಾಡ್ತಿರ್ತಾರೆ. ಆದ್ರೆ ಆ ಪುಸ್ತಕಗಳ ವಿತರಣೆ ಅಷ್ಟಾಗಿ ಹೋಗ್ಲಿಲ್ಲ, 100 ಪುಸ್ತಕಗಳು. ಯಾಕಂದ್ರೆ ಪ್ರಭುಪಾದರ ಯೋಜನೆ ಏನಾಗಿತ್ತಂದ್ರೆ 100 ಪುಸ್ತಕಗಳನ್ನ ಮಾಡಿ ಅದರಲ್ಲಿ ಬಂದಂತ ಹಣವನ್ನ ಮತ್ತೆ ನಾವು ಈ ಸಾಲವನ್ನ ತೀರಿಸಿ 2ನೇ ಸಂಪುಟವನ್ನ ಬರೆದು ಪ್ರಿಂಟ್ ಮಾಡ್ಲಿಕ್ಕೆ ಸಹಾಯ ಆಗ್ತಿತ್ತು. ಆದ್ರೆ ಅಷ್ಟಕ್ಕೆ ಅದು ಹೋಗ್ಲಿಲ್ಲ ಪ್ರಭುಪಾದವರು. ಯಾಕಂದ್ರೆ 2ನೇ ಭಾಗವನ್ನು ಬರ್ಲಿಕ್ಕೆ ಅವ್ರು ಬರ್ದಿದ್ರು, ಬಟ್ ಪ್ರಿಂಟ್ ತೆಗಿಲಿಕ್ಕೆ ಅಷ್ಟರಲ್ಲಿ ಅವರಿಗೆ ಆಗ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ವೃಂದಾವನದ ಪ್ರಾಚೀನ ತತ್ವಜ್ಞಾನ ಸಂಸ್ಥೆಯ ರೆಕ್ಟರ್ ಆಗಿದ್ದ ಸ್ವಾಮಿ ಬೇನ್ ಮಹಾರಾಜರು ಹೀಗೆ ಬರೀತಾರೆ ಇದ್ರ ಪ್ರಯುಕ್ತ ನಿಮ್ಮ ದಿಟ್ಟ ಪ್ರಯೋಗಶೀಲತೆ. ಅದೊಂದು ಮತ್ತೆ ಇದಾಗ್ತೀರಾ? ಅವ್ರು ಹೇಳ್ತಾರೆ ದಿಟ್ಟ ನೋಡಿ, ಇಲ್ಲಿ ಬರ್ದಿದ್ದಾರೆ, ನಿಮ್ಮ ದಿಟ್ಟ ಪ್ರಯೋಗಶೀಲ ಸಹವಾಸವನ್ನ ಬಾಯಿ ತುಂಬಾ ಹೊಗಳದೆ ಇನ್ನೇನು ಮಾಡಬಲ್ಲೆ. ಸಮಸ್ತ ಸಂಪುಟಗಳನ್ನ ನೀವು ಹೊರತರುವುದು ಸಾಧ್ಯವಾದರೆ ಪ್ರಭುಪಾದ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರ ಶ್ರೀ ಚೈತನ್ಯ ಮಹಾಪ್ರಭುಗಳ ಮತ್ತು ನಮ್ಮ ರಾಷ್ಟ್ರದ ದಿವ್ಯೋದ್ದೇಶಗಳಿಗೆ ಮಹತ್ತಮ ಸೇವೆಯನ್ನ ಸಲ್ಲಿಸಿದಂತಾಗುತ್ತದೆ. ಇದನ್ನ ಮಾಡಿ ಮುಗಿಸಿ ಸಂಪನ್ಮೂಲಗಳ ಕೊರತೆ ಖಂಡಿತ ಇರುವುದಿಲ್ಲ ಎಂಬ ಭರವಸೆ ನೀಡಿದ್ರು. ಅದೇ ಈ ತರ ಅವರು ಭರವಸೆ ನೀಡ್ತಾರೆ. ಅದೇ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಭಕ್ತಿ ಸಾರಂಗ ಮಹಾರಾಜರು ಸಜ್ಜನ ತೋಷಣೆಯ ಪೂರ್ಣ ಪ್ರಮಾಣದ ಗ್ರಂಥಾಲೋಕನವನ್ನ ಮಾಡ್ತಾರೆ. ನಂತರ ಶ್ರೀಮದ್ ಭಾಗವತದ ವಿಶಿಷ್ಟ ಇಂಗ್ಲಿಷ್ ಅವತರಣಿಕೆಯನ್ನ ವ್ಯಾಪಕವಾಗಿ ಜನ ಓದುವರೆಂದು ತನ್ಮೂಲಕ ಆಧ್ಯಾತ್ಮಿಕ ಬಡತನವನ್ನ ಶಾಶ್ವತವಾಗಿ ನಿವಾರಿಸಿಕೊಳ್ಳುವರೆಂದು ನಾವು ನಂಬಿದೆವು. ಆದ್ರೆ ನಮಗೆ ತುಂಬಾ ಅಗತ್ಯವೆನಿಸಿರುವ ಈ ಸಂದರ್ಭದಲ್ಲಿ ಶ್ರೀ ಭಕ್ತಿ ಅಂದ್ರೆ ಭಕ್ತಿ ಸಿದ್ಧಾಂತ ಸ್ವಾಮಿಗಳು ಅಂದ್ರೆ ಪ್ರಭುಪಾದವರು ಯಾವ ಸಂದರ್ಭದಲ್ಲಿ ಕೊಟ್ಟಿದ್ರು ಅಂದ್ರೆ ಅವರಿಗೆ ಬೇಕಾಗಿತ್ತು, ಈ ಕಲಿಯುಗಕ್ಕೆ ಇಂತಹದೊಂದು ಆಧ್ಯಾತ್ಮಿಕ ಜ್ಞಾನ ಅವರಿಗೆ ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಪ್ರಭುಪಾದವರು ಪ್ರಕಟಣೆಯನ್ನ ಮಾಡಿದ್ರು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈ ತರ ಪ್ರಶಂಸೆಯನ್ನ ಬರೀತಾರೆ ಅವರು. ಹೀಗೆ ಮತ್ತೆ ಇನ್ನೊಬ್ರು ಹೇಳ್ತಾರೆ, ಉತ್ತರ ಪ್ರದೇಶದ ರಾಜ್ಯಪಾಲರಾದ ಶ್ರೀ ವಿಶ್ವನಾಥ ದಾಸ್ ಅವರು ಈ ಗ್ರಂಥವನ್ನ ಹೇಗೆ ವಿಮರ್ಶೆ ಮಾಡ್ತಾರೆ ಅಂದ್ರೆ, ಎಲ್ಲಾ ವಿಚಾರಶೀಲ ಜನರು ಓದಬೇಕೆಂದು ಆಶಿಸಿದರು. ಒಂದು ಅದ್ಭುತ ಕಾರ್ಯವನ್ನ ಕೈಗೊಂಡಿರುವುದಕ್ಕಾಗಿ ದಿ ಎಕನಾಮಿಕ್ ರಿವ್ಯೂ ಪತ್ರಿಕೆಯ ಲೇಖಕರನ್ನು ಇದನ್ನು ಪ್ರಶಂಸಿಸಿತ್ತು. ಹೀಗೆ ಎಲ್ಲ ಆಗ್ತದೆ. ನಂತರ ದ್ವೇಷ ಮತ್ತು ಸೋಗಲಾಡಿಗಳ ದುಷ್ಪರಿಣಾಮಗಳ ಇಂದಿನ ವಾತಾವರಣದಲ್ಲಿ ಅಂದ್ರೆ ಈಗ ಕಲಿಯುಗದನ್ನ ಅವ್ರು ಹೇಳ್ತಾ ಇದ್ದಾರೆ. ಎಂತಹ ಸ್ಥಿತಿಯಲ್ಲಿ ಅಂದ್ರೆ ದ್ವೇಷ ಮತ್ತು ಸೋಗಲಾಡಿತನಗಳ ದುಷ್ಪರಿಣಾಮಗಳ ಇಂದಿನ ವಾತಾವರಣದಲ್ಲಿ ಪ್ರೇಮ ಮತ್ತು ಸತ್ಯಗಳ ಶುದ್ಧೀಕರಣ ಗುಣವು ಭಾರತದವರಿಗೆ ಮಾತ್ರವಲ್ಲದೆ ಪಶ್ಚಿಮದ ಜನರಿಗೆ ಸಹ ಅಗತ್ಯವಾಗಿರುವ ಸಮಯದಲ್ಲಿ ಇಂತಹ ಗ್ರಂಥವು ಉದ್ಧಾರಕ ಮತ್ತು ಸಂಸ್ಕಾರಕ ಪ್ರಭಾವವನ್ನು ಹೊಂದಿದೆ. ಅಂದ್ರೆ ಪ್ರಭುಪಾದ ಅವರು ಬರೆದಂತಹ ದಿವ್ಯ ಜ್ಞಾನ ಭಾಗವತಂ ಅದು ಯಾವ ರೀತಿ ಪ್ರಭಾವವನ್ನ ಬೀರ್ತದೆ ಕಲಿಯುಗಕ್ಕೆ, ಆ ಸಮಯಕ್ಕೆ ಅವರಿಗೆ ಸಿಕ್ಕಿದೆ. ಅದರಿಂದ ಸಂತೋಷದಿಂದ ಅವರು ಎಲ್ಲ ಪ್ರಶಂಸೆಯನ್ನ ಬರೀತಾರೆ. ನಂತರ ಇವರು ಸಹ ಬರೀತಾರೆ, ಜಕೀರ್ ಹುಸೇನ್ ಅವರು ಉಪರಾಷ್ಟ್ರಪತಿ ಆಗಿರ್ತಾರೆ. ಅವರು ಮುಸ್ಲಿಂ ಆಗಿದ್ದರು ಕೂಡ ಅವ್ರು ಏನ್ ಮಾಡ್ತಾರೆ, ಶ್ರೀಮದ್ ಭಗವತನ ತುಂಬಾ ಆಸಕ್ತಿಯಿಂದ ಅವರು ಓದ್ತಾರೆ. ಅದರ ಲಾಭವನ್ನ ಸಹ ಪಡಿತಾರೆ. ಈ ಗ್ರಂಥವನ್ನ ನನಗೆ ಕಳಿಸಿಕೊಡುವ ಕೃಪೆ ಮಾಡಿರುವುದಕ್ಕಾಗಿ ವಂದನೆಯನ್ನ ಸಹ ಅವರು ಸಲ್ಲಿಸ್ತಾರೆ ಇವರು ಜಕೀರ್ ಹುಸೇನ್ ಅವರು. ಇದಾದ ನಂತರ ಏನಾಗ್ತದೆ ಅಂದ್ರೆ ಉತ್ತೇಜನಕಾರಿಯಾದ ವಿಮರ್ಶೆಗಳಿಂದ ಮುದ್ರಕರಿಗೆ ಹಣ ಕೊಡಲು ಪ್ರಯೋಜನ. ಅಂದ್ರೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲಾರು ಹೊಗಳಿ ಬರೆದ್ರು, ಆದ್ರೆ ಹಣದ ಸಹಾಯ ಲಿಮಿಟ್ ಅಂದ್ರೆ ಕಡಿಮೆ ಹಂತದಲ್ಲಿತ್ತು, ಆದ್ರೂ ಪರವಾಗಿಲ್ಲ ಅಂತ ಅವರು ಯೋಚಿಸ್ತಾರೆ. ನಂತರ ಏನಾಗ್ತದೆ ಅಂದ್ರೆ ಅದಾದ ನಂತರ ಮೊದಲ ಸಂಪುಟದ ಕೊನೆಯ ಭಾಗ ಮುದ್ರಣಗೊಳ್ಳುತ್ತಿರುವಾಗಲೇ ಅವರು 2ನೇ ಸಂಪುಟವನ್ನ ಹಗಲಿರುಳು ಬರೀತಾರೆ. ನೋಡಿ ಅಲ್ಲಿ ಬರಿತಾ ಇತ್ತು ಪ್ರಭುಪಾದರು ದೃಢತೆ ನೋಡಿ. ಮೊದಲಿದ್ದು 100 ಪುಸ್ತಕ ಸಹ ಹೋಗ್ಲಿಲ್ಲ, ಆದ್ರೆ 2ನೇ ಸಂಪುಟವನ್ನ ಅವ್ರು ಬರಿತಾ ಇದ್ರು. ಆ ಸಂಪುಟಕ್ಕೆ ಅವರಿಗೆ ಹಣ ಇರ್ಲಿಲ್ಲ, ಆದ್ರೂ ಪ್ರಭುಪಾದರು ಬರೀತಾ ಇದ್ರು. ಯಾಕೆಂದ್ರೆ ಅದು ಭಗವಂತನ ಮೇಲೆ ಅವರು ನಂಬಿಕೆಯನ್ನು ಇಟ್ಟಿದ್ರು. ಅವರು ಯಾಕೆಂದ್ರೆ ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅವರು ಮಹಾತ್ಮರು. ಅದರಿಂದ ಅವರು ಮುಂದೆ ಆಗ್ತದೆ ಅನ್ನೋ ನಂಬಿಕೆ, ದೃಢವಾದ ನಂಬಿಕೆ. ಯಾಕಂದ್ರೆ ಅದು ಭಗವಂತನ ಕೆಲಸವಾಗಿತ್ತು, ಮತ್ತೆ ಅವರ ಗುರು ಮಹಾರಾಜ್ ಅವರ ಆದೇಶವಾಗಿತ್ತು. ಅದು ಇದಕ್ಕೆಲ್ಲ ಕಾರಣ ಪ್ರಭುಪಾದರ ದೃಢ ಸಂಕಲ್ಪ ಮತ್ತೆ ದೃಢತೆ ಅಲ್ವಾ. ಅದಕ್ಕೆ ನೋಡಿ ಅವರು ಹಣ ಇಲ್ಲದಿದ್ರು ಅದು ಯೋಚನೆನೇ ಮಾಡ್ತಿಲ್ಲ ಅವರು. ನೋಡಿ ಅವರ ಹಾಗೇನೆ ಮತ್ತೆ ಸರಾಗವಾಗಿ ಹೇಳ್ತಿದ್ರಂತೆ, ನಾನು ಪಶ್ಚಿಮ ದೇಶಕ್ಕೆ ಹೋಗ್ಬೇಕು, ನಾನು ಪಶ್ಚಿಮ. ನೋಡಿ ಹಣ ಇರ್ಲಿಲ್ಲ, ಹಣದ ಕಷ್ಟ ಇಷ್ಟು ಇತ್ತು, ಆದ್ರೆ ಸಹ ಪ್ರಭುಪಾದವರು ಆ ದೃಢತೆಯನ್ನ ಬಿಟ್ಟಿರ್ಲಿಲ್ಲ. ಭಗವಂತನ ಮೇಲೆ ನಂಬಿಕೆ ಬಿಟ್ಟಿರ್ಲಿಲ್ಲ. ಗುರು ಮಹಾರಾಜ್ ಅವರ ಮೇಲೆ ಅವರು ಯಾವಾಗಲೂ ನಂಬಿಕೆಯನ್ನು ಇಟ್ಟಿದ್ರು. ನಮ್ಮ ಗುರು ಮಹಾರಾಜರು ಹೇಗೆ ಹೇಳಿದರೆ ಅದನ್ನ ನಾನು ಮಾಡ್ಲೇಬೇಕೆನ್ನೋ ಒಂದು ಆಶನೆ ಅವರಿಗೆ ಇತ್ತು. ಅದೇ ರೀತಿ ಅನೇಕ ಸಂಪುಟಗಳು ಬೇಕಾಗ್ತವೆ. ಕೃಷ್ಣ ಸ್ತುತಿ ಮಾಡಬೇಕೆಂದು ಹೆಚ್ಚು ಸಂಪುಟಗಳಲ್ಲಿ ಅವನನ್ನು ವರ್ಣಿಸಬೇಕೆಂದು ಅವರ ಅಂತರಂಗದಲ್ಲಿ ಒತ್ತಡವಿತ್ತು. ಪ್ರಭುಪಾದವರಿಗೆ ಒತ್ತಡ ಇತ್ತು. ಏನ್ ಮಾಡೋದು ಇವಾಗ, ನನಗೆ ಏಜ್ ಆಗಿದೆ, ನನ್ಗೆ ವಯಸ್ಸು ಕಡಿಮೆ ಅಂದ್ರೆ ಹೆಚ್ಚಾಗಿದೆ, ನಾನು ಯಾವ ರೀತಿ ಮಾಡ್ಬೇಕು ಅಂತ ಅವರು ಒತ್ತಡ ಮಾಡ್ಕೊಂತಾರೆ. ಶುದ್ಧ ಭಕ್ತರು ಪ್ರತಿಕ್ಷಣವು ಪಡೆಯುತ್ತಿರುವ ಆಧ್ಯಾತ್ಮಿಕ ಜಗತ್ತಿನ ಹಾಗೂ ಕೃಷ್ಣನ ಮಹಿಮೆಗಳ ಅನುಭವಗಳನ್ನ ಕ್ಷಿಪ್ರವಾಗಿ ಮುದ್ರಿಸಲು ಜಗತ್ತಿನ ಮುದ್ರಾಲಯಗಳಿಗೆ ಸಾಮರ್ಥ್ಯವಿರುವುದಿಲ್ಲ ಎಂದು ಶ್ರೀಲ ಭಕ್ತಿ ಸರಸ್ವತಿಗಳು ಭಕ್ತಿ ಸಿದ್ಧಾಂತ ಪ್ರಭುಪಾದಗಳು ಅಂದ್ರೆ ಹೇಳಿದ್ರು. ಅಂದ್ರೆ ಕ್ಷಿಪ್ರವಾಗಿ ಮುಗಿಸ್ತಿರ್ಲಿಲ್ಲ. ಅಂದ್ರೆ ಕೃಷ್ಣನ ಮಹಿಮೆಗಳ ಅನುಭವಗಳನ್ನ ಕ್ಷಿಪ್ರವಾಗಿ ಮುದ್ರಿಸಲು ಜಗತ್ತಿನ ಮುದ್ರಾಲಯಗಳಿಗೆ
ಅಂದ್ರೆ ಭಗವಂತನ ಬಗ್ಗೆ ಅವರಿಗೆ ಈಗ ನೋಡಿ ಅವರು ಅಲ್ಲಿ ಪ್ರಿಂಟ್ ಮಾಡುವಾಗ ಅವರು ನಮ್ಮ ಕೆಲಸ ಅಲ್ಲ ಇದು ನಾವು ಮತ್ತೆ ಮಾಡ್ತೇವೆ ಅಂದ್ರೆ ನಿಧಾನಗತಿಯಲ್ಲಿ ಮಾಡ್ತಾ ಇದ್ರು. ಯಾಕಂದ್ರೆ ಅವರಲ್ಲಿ ಭಗವಂತನ ಮಹಿಮೆ ಅವರಿಗೆ ಅನುಭವ ಅಷ್ಟು ಇರ್ತಿರ್ಲಿಲ್ಲ, ಅದಕ್ಕೆ ಅವರು ಅದನ್ನ ಇದ್ ಮಾಡ್ತಿದ್ರು ಅಂತ ಪ್ರಭುಪಾದವರು ಇದ್ರಲ್ಲಿ ಹೇಳ್ತಾ ಇದ್ದಾರೆ. ನಂತರ ಅವರು 2ನೇ ಸಂಪುಟವನ್ನ ಬರೆದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ವೃಂದಾವನಕ್ಕೆ ಮತ್ತೆ ಹಿಂದಿರುಗ್ತಾರೆ. ಯಾಕಂದ್ರೆ ರಾಧಾ ದಾಮೋದರ ದೇವಾಲಯದಲ್ಲಿ ಅವರು ಮಾಡಬೇಕಿದ್ದ ನೈಜ ಕಾರ್ಯ ಅಂದ್ರೆ ಅಲೌಕಿಕ ಸಾಹಿತ್ಯವನ್ನ ಬರೆಯುವುದು. ಅಂದ್ರೆ ಅದು ತುಂಬಾ ಪ್ರಶಸ್ತವಾದ ಸ್ಥಳವಾಗಿತ್ತು ಅಲ್ಲಿ ವೃಂದಾವನ. ಅದಕ್ಕೆ ಅವರು ವಾಪಸ್ ಬಂದು ಅಲ್ಲಿ ಅವರು ಬರೀತಾರೆ. ನಂತರ ಅವರು ಸರಳವಾಗಿ ಬದುಕುತ್ತಾ ಆಹಾರ ವಿಶ್ರಾಂತಿಗಳನ್ನ ಸ್ವಲ್ಪ ಬದುಕಿ ಅವರ ಶ್ಲೋಕಗಳನ್ನ ಅನುವಾದಿಸಿ 2ನೇ ಸಂಪುಟಕ್ಕೆ ತಮ್ಮ ಭಕ್ತಿ ವೇದಾಂತ ಭಾವಾರ್ಥಗಳನ್ನು ರಚಿಸ್ತಾರೆ. ಅಂದ್ರೆ ಸರಳತೆಯಿಂದ ಅವರು ಯಾವ ರೀತಿ ಅಂದ್ರೆ ಅವರಿಗೆ ಗೊತ್ತಲ್ಲ ನಮಗೆ, ಅವರಿಗೆ ಎಷ್ಟೋ ಸಲ ಊಟನೇ ಮಾಡ್ತಿರ್ಲಿಲ್ಲ, ನಿದ್ರೆಯನ್ನ ಮಾಡ್ತಿರ್ಲಿಲ್ಲ, ವಿಶ್ರಾಂತಿ ಇಲ್ಲದೆ ಅವರು 2ನೇ ಸಂಪುಟವನ್ನ ಅವರು ಮುಗಿಸ್ತಾರೆ. ನಂತರ ದೆಹಲಿಗೆ ಹೋಗಿ ಪ್ರಕಟಣೆ ಜಗತ್ತನ್ನ ಪ್ರವೇಶಿಸಬೇಕು. ಈಗ ಮತ್ತೆ ದೆಹಲಿಗೆ ಹೋಗ್ತಾರೆ ನೋಡಿ, ವೃಂದಾವನದಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ವೃಂದಾವನಕ್ಕೆ ಬರೀತಾರೆ, ಮತ್ತೆ ಪ್ರಿಂಟಿಗೆ ಹೋಗ್ತಾರೆ, ಮತ್ತೆ ಅವರೊಬ್ಬರೇ ಒಬ್ಬಂಟಿ ಹೋಗಿ ಎಲ್ಲಾ ಶಾಲೆಗಳಲ್ಲಿ ಮಾಡ್ತಾರೆ. ಎಲ್ಲ 40 ಶಾಲೆಗಳಿಗೆ ಅವರು ಹೋಗ್ತಾರೆ, ಖುದ್ದಾಗಿ ಸಹಾಯ ಕೊಡಿ ಅಂತ ಹೇಳ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಬರೀತಾರೆ. ನೋಡಿ ಅವರ ಜರ್ನಿಯನ್ನ ನೋಡಿ, ಯಾವ್ದು ವಿಶ್ರಾಂತಿ ಇಲ್ಲದ ಕೆಲಸವನ್ನ ಪ್ರಭುಪಾದ ಅವರು ಮಾಡ್ತಾ ಇದ್ದಾರೆ. ಪ್ರಥಮ ಸಂಪುಟದಲ್ಲಿ ಮೊದಲ ಸ್ಕಂದದ 6 ಅಧ್ಯಾಯಗಳನ್ನ ಬರೆಯಲಾಗಿತ್ತು. 7ನೇ ಅಧ್ಯಾಯದ 8ನೇ ಶ್ಲೋಕದಿಂದ 2ನೇ ಸಂಪುಟವು 365ನೇ ಪುಟದಿಂದ ಆರಂಭವಾಗ್ತದೆ. ಹೀಗೆ ಪ್ರಥಮ ಸಂಪುಟ ಆಗ್ತದೆ, 6 ಅಧ್ಯಾಯಗಳು ಬರೆಯಲಾಗ್ತದೆ. ನಂತರ 7ನೇ ಅಧ್ಯಾಯದ 8ನೇ ಶ್ಲೋಕದಿಂದ 2ನೇ ಸಂಪುಟವು 365 ಪುಟದಿಂದ ಆರಂಭವಾಗ್ತದಂತೆ. ನಂತರ ಭಾವಾರ್ಥ ಹೇಳುವಾಗ ಭಕ್ತಿವೇದಾಂತ ಸ್ವಾಮಿಗಳು ಶ್ರೀಮದ್ ಭಾಗವತವು ಪರಮಾಂಸರಿಗಾಗಿ ರಚಿತವಾಗಿತ್ತು, ಆದರೂ ಲೌಕಿಕರಾಗಿರುವ ಎದೆಗೂ ಈ ತಟ್ಟುವಂತಾಗಿತ್ತು. ಅಂದ್ರೆ ಲೌಕಿಕವರಿಗೂ ಇದು ಎದೆ ತಟ್ಟುವಂತಾಗಿತ್ತು. ಈಗ ನಾವು ಓದ್ತಾ ಇದೀವಿ ಅಲ್ಲಿ ಭಗವತಮ್ಮಲ್ಲಿ ಹೇಗೆ ಇದೆ ಅಂತ. ಅದೇ ಲೌಕಿಕ ಇಂದ್ರಿಯ ತೃಪ್ತಿ ಜಗತ್ತಿನಲ್ಲಿ ಸಿಕ್ಕಿಕೊಂಡಿದ್ದಾರೆ ಅಂತವರು ಕೂಡ, ಅಂದ್ರೆ ಲೌಕಿಕ ಇಂದ್ರಿಯ ನಾವೆಲ್ಲ ಇಂದ್ರಿಯ ಇದ್ರಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ, ಅದರಿಂದ ನಾವು ಹೇಗೆ ಅದರಿಂದ ಬರ್ಬೇಕು ಅನ್ನೋದು ನಮಗೆ ಭಾಗವತಿಸ್ತದೆ. ಅದಕ್ಕೆ ಪರಿಹಾರ ಕಾಣಬಹುದು ಈ ಭಾಗವತಮ್ಮಲ್ಲಿ ವೇದ ಸಾಹಿತ್ಯದಲ್ಲಿ ಅಂತ ಪ್ರಭುಪಾದವರು ಹೇಳ್ತಿದ್ದಾರೆ. ಇದೇ ರೀತಿ 2ನೇ ವೇದಾಂತ ಸ್ವಾಮಿಗಳ 2ನೇ ಸಂಪುಟದ ಮುದ್ರಣಕ್ಕಾಗಿ ಚಂದ ಅಂದ್ರೆ ನೋಡಿ 2ನೇ ಮತ್ತೆ ಚಂದ ಇತ್ತಲು ಪ್ರಭುಪಾದರು ಹೋಗ್ತಾ ಇದ್ದಾರೆ. ಅಲ್ಲಿ ಸಹ ಸಂಭಾವ್ಯ ದಾನಿಯೊಬ್ಬನ ಕಂಡು ಅವರಿಗೆ 1ನೇ ಸಂಪುಟವನ್ನ ತೋರಿಸಿ, ಅದೇ ಈಗ ಅದನ್ನ ತೋರಿಸಿ ನೋಡಿ ಹೀಗೆ ಅಂತ. ಯಾಕಂದ್ರೆ ಅದನ್ನ ತೋರಿಸಿದ್ರೆ ಫಸ್ಟ್ ಆದ್ರೆ ಮೊದಲ ಸಂಪುಟವನ್ನ ರಚಿಸ್ಬೇಕಾದ್ರೆ ಅವರಿಗೆ ಯಾವ ರೀತಿ ಸೊಲ್ಯೂಷನ್ ಇರ್ಲಿಲ್ಲ, ಯಾಕಂದ್ರೆ ಸಂಪುಟವನ್ನು ರಚನೆ ಆಗಿರ್ಲಿಲ್ಲ. ಬಟ್ ಈಗ ಏನಾಗಿದೆ, ಮೊದಲನೇ ಸಂಪುಟವನ್ನ ತೋರಿಸಿ 2ನೇ ಸಂಪುಟಕ್ಕೆ ಅವರು ಸಹಾಯವನ್ನ ಕೇಳ್ತಾ ಇದ್ದಾರೆ. ಇದೇ ರೀತಿ ದಾನ ಸಹಾಯ ಕೋರುತ್ತಾಗಿ ಅದರಲ್ಲಿ ಒಬ್ಬರು ಸಹಾಯ ಮಾಡ್ತಾರೆ. ಶ್ರೀ ಪೊತ್ತಾರ ಅವರು ಕೊಟ್ಟ 4,000 ಹಣವನ್ನ ಯಾವ ನಮಗೆ ಕೊಡಲಿಲ್ಲವಾದರೂ 2ನೇ ಸಂಪುಟ ಅಂದ್ರೆ ಆಗ ಕೊಟ್ಟಿದ್ರು ಪೊತ್ತಾರ ಅವರದ್ದು, ಅಷ್ಟು ಹಣ ಯಾರು ಕೊಡ್ಲಿಲ್ಲ ಆದ್ರೂ ಸಹ ಪ್ರಕಟಣೆಗಾಗಿ L&H ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು 5,000 ರೂಪಾಯಿಗಳ ದೇಣಿಗೆಯನ್ನ ಪ್ರಭುಪಾದ ಅವರಿಗೆ ಕೊಡ್ತಾರೆ. ಅದನ್ನ ತಗೊಂಡವ್ರು ಏನ್ ಮಾಡ್ತಾರೆ, ಗೀತಾ ಶರ್ಮಾ ಅವರನ್ನ ಮಾಡುತ್ತಿದ್ದ ಕೆಲಸ ಅಂತ ಅವರಿಗೆ ಅಲ್ಲಿ ತಗೊಳ್ತಾರೆ ಹಣವನ್ನ. ನಂತರ ಮೊದಲು ಹಿತಶರಣ ಶರ್ಮಾ ಸಂಪುಟವನ್ನ ಇದನ್ನ ಪ್ರಿಂಟ್ ಮಾಡೋದು ತುಂಬಾ ಡಿಲೇ ಮಾಡಿದ್ರು. ಅದಕ್ಕೆ ಅವರಿಗೆ ಅಷ್ಟು ತೃಪ್ತಿ ಆಗ್ಲಿಲ್ಲ. ಅದಕ್ಕೆ ಅವರು ಖುದ್ದಾಗಿ ಏನ್ ಮಾಡ್ತಾರೆ, ಓಕೆ ಪ್ರೆಸ್ಸಿಗೆ ಸಕಾಲದಲ್ಲಿ ಹಣ ಕೊಡದಿದ್ದು ಅದು ಪ್ರಾಬ್ಲಮ್ ಆಗಿರುತ್ತದೆ. ಯಾಕಂದ್ರೆ ಅವರು ಹಣ ಕೊಟ್ಟಿರ್ಲಿಲ್ಲ ಓಕೆ ಪ್ರೆಸ್ಸಿಗೆ. ಅದಕ್ಕೆ ಅವರು ಏನಾಗ್ತಾರೆ, ಅದು ತಪ್ಪು ಎಂದು ಭಕ್ತಿವೇದಾಂತ ಸ್ವಾಮಿಗಳು ಆಕ್ಷೇಪಿಸ್ತಾರೆ. ಆಮೇಲೆ 2ನೇ ಸಂಪುಟಕ್ಕೆ ಓಕೆ ಪ್ರೆಸ್ಸಿನವರು ತಾವೇ ಖುದ್ದಾಗಿ ಪ್ರಭುಪಾದವರು ಮುದ್ರಣ ಕಾರ್ಯವನ್ನ ತಾವೇ ಪರಿಶೀಲಿಸಲು ನಿರ್ಧರಿಸ್ತಾರೆ. ನಂತರ ಅವರು ಗೌತಮ ಶರ್ಮರನ್ನ ಕಂಡು ಸ್ವಲ್ಪ ಹಣವನ್ನ ಕೊಟ್ಟು 1ನೇ ಸಂಪುಟದ ಬಹುಪಾಲಿನ ಪ್ರತಿಗಳನ್ನ ಇನ್ನು ಮುದ್ರಣಾಲಯದ ನೆಲದ ಮೇಲೆ ಹರಡಿಕೊಂಡಿದ್ರು. ಭಕ್ತಿ ವೇದಾಂತ ಸ್ವಾಮಿಗಳು 2ನೇ ಸಂಪುಟವನ್ನ ಓಕೆ ಪ್ರೆಸ್ಸಿನಲ್ಲಿ ಮುದ್ರಿಸ ಬಯಸಿದ್ದರು. ಗೌತಮ ಶರ್ಮರು ಇದನ್ನ ಒಪ್ಪಿದ್ರು ಬಂದ್ಬಿಟ್ಟು. ನಂತರ ಏನಾಗ್ತದೆ, ಮೊದಲ ಸಂಪುಟದ ದಾರಿಲೇ 2ನೇ ಸಂಪುಟ ಮುದ್ರಣಾಲಯಕ್ಕೆ ಬಂದಾಗ 1944 ಆರಂಭದ ತಿಂಗಳುಗಳು ಅವು ಆರಂಭದ. ಈ ಸಲ ಒತ್ತಡ ತರಲು ಭಕ್ತಿವೇದಾಂತ ಸ್ವಾಮಿಗಳು ಖುದ್ದು ಹಾಜರಿದ್ದರು. ಅಂದ್ರೆ ಅವರು ವಿಳಂಬ ಮಾಡ್ತಾರೆ ಅಂತ ಅವರು ಅಲ್ಲೇ ಇದ್ರು. ಮತ್ತೆ ಹೋಗಿ ಕಾಗದವನ್ನ ತಂದು ನಂತರ ಮೊಹಲ್ಲದ್ ಸಿಂಧೋಮಾಲಿಂದ ಅವರು ಕಾಗದವನ್ನ ತರ್ತಾರೆ. ನಂತರ ಓಕೆ ಪ್ರೆಸ್ಸಿಗೆ ಕಳಿಸುವಂತ ಹೇಳ್ತಾರೆ. ನಂತರ ಕಾಗದ ಕೊಂಡಾಗ ತಾವೇ ಗಾಡಿಯಲ್ಲಿ ತೆಗೆದುಕೊಂಡು ಮತ್ತೆ ಹೋಗ್ತಾರೆ. ಯಾಕಂದ್ರೆ ಮಧ್ಯವರ್ತಿಗಳಾದ್ರೆ ಬೇಗ ಕೆಲಸ ಆಗಲ್ಲ, ಅದಕ್ಕೆ ತಾವೇ ಖುದ್ದಾಗಿ ಪ್ರಭುಪಾದವರು ಹೋಗ್ತಾರೆ. ನಂತರ ರಿಕ್ಷಾದಲ್ಲಿ ಕೂಲಿಯವನ ಮೂಲಕ ಅವರು ಅದನ್ನೆಲ್ಲ ಮಾಡಿಸ್ತಿರ್ತಾರೆ. ಸ್ವಲ್ಪ ಅವರಿಗೆ ಇದು ಅಂದ್ರೆ ಹೆಲ್ಪ್ ತಗೊಳ್ತಾರೆ ಅಷ್ಟೇ. 2ನೇ ಸಂಪುಟದ ಮುನ್ನಡೆಯಲ್ಲಿ ಭಕ್ತಿವೇದಾಂತ ಸ್ವಾಮಿಗಳು ವೃಂದಾವನದಲ್ಲಿ ವಾಸಿಸುತ್ತಾ ದೆಹಲಿಯಲ್ಲಿ ಕೆಲಸ ಮಾಡುತ್ತಿರುವ ಅಭಾಸವನ ಅಂದ್ರೆ ಅಲ್ಲಿ ಏನಾಗ್ತದೆ, ಅವರು ಅದನ್ನ ತೋಡ್ಕೊಳ್ತಾರೆ. ಏನಂದ್ರೆ ಈ ಬದುಕಿನ ಭೋಗಗಳನ್ನೆಲ್ಲ ತೋರಿತಿರುವ ಎನ್ನುವ ನಾವುಗಳು ಕೂಡ ಅಂದ್ರೆ ಅವರು ಪ್ರಭುಪಾದ ಅವರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರಭುಪಾದವರು ಈಗೆಲ್ಲ ಮಾಡ್ತಿರೋದು ಒಂದು ಭೋಗ ಅಂದ್ರೆ ಈಗ ನಾವೆಲ್ಲ ಮಾಡ್ತಿರುವಂತ ವ್ಯವಹಾರ ಅಂತ ತಿಳಿದಿರ್ತಾರೆ.
ಅದು ತಪ್ಪಾಗಿ ತಿಳ್ತಾರೆ ವ್ಯವಹಾರವನ್ನ. ಆದ್ರೆ ಪ್ರಭುಪಾದವರು ಮಾಡ್ತಿರೋದು ಭಗವಂತನಿಗೋಸ್ಕರ ಮಾಡ್ತಾ ಇರೋದು. ಇದು ಆ ತರ ನಮ್ಮ ಐಹಿಕ ವ್ಯವಹಾರ ಅಲ್ಲ ಅಂತ ಪ್ರಭುಪಾದವರು ಇದರಲ್ಲಿ ಹೇಳ್ತಾ ಇದ್ದಾರೆ. ನಂತರ ಪ್ರಭುಪಾದರಾಗೆ ಹೇಳ್ತಾರೆ, ಇನ್ನ ವ್ಯವಹಾರ ಅಲ್ಲ ಇದು, ಇದು ಅಗತ್ಯವಾಗಿ ಬೇಕಾಗಿರುವ ಭಗವಂತನ ಮಹಿಮೆಗಳನ್ನ ಬಿತ್ತರಿಸುವ ಒಂದು ನಮ್ರ ಪ್ರಯತ್ನ. ಅಂದ್ರೆ ಪ್ರಭುಪಾದರಲ್ಲಿ ಅಬ್ಬಾಸ್ ಅಂದ್ರೆ ಬೇಜಾರು ಮಾಡ್ಕೊಂತಾರೆ. ಏಕೆ ಅಂದ್ರೆ ಯಾವ ವ್ಯವಹಾರ ಅಂದ್ರೆ ನಮ್ಮ ವೈಹಿಕ ವ್ಯವಹಾರನು ಒಂದೇ ಅನ್ನೋ ರೀತಿಯಲ್ಲಿ ಜನರು ನೋಡ್ತಾರೆ. ಆದ್ರೆ ಆ ಭಗವಂತನ ಮಹಿಮೆಗಳನ್ನ ಬಿತ್ತರಿಸುವ ಒಂದು ನಮ್ರ ಪ್ರಯತ್ನ ಪ್ರಭುಪಾದವ್ರದ್ದಾಗಿರ್ತದೆ. ಅದೇ ರೀತಿ ಇಲ್ಲಿ ಇಂದಿನ ದಿನಗಳಲ್ಲಿ ಕೂಡ 50 ವರ್ಷಗಳ ಹಿಂದೆ ಕೂಡ ಸಮಾಜದ ಶ್ರೀಮಂತರು ಭಾಗವತವನ್ನ ಮುದ್ರಿಸಿ, ಅಂದ್ರೆ ಅವರು ಇಂದಿನ ವರ್ಷದನ್ನ ಹೇಳ್ತಾ ಇದ್ದಾರೆ, ಆ ಭಾಗವತನ ಮುದ್ರಿಸಿ ಬರೆದು ಕೊಟ್ಟು ಪಂಡಿತರನ್ನ ನೇಮಿಸಿಕೊಂಡು ಆಗಿನ ಕಾಲದಲ್ಲಿ ಹಂಚುತ್ತಿದ್ರಂತೆ. ಮತ್ತೆ ಕೈಗಾರಿಕೋದ್ಯಮಿಯೊಬ್ಬರನ್ನ ಕಂಡು 100 ಪ್ರತಿಗಳನ್ನ ಕೊಂಡು ಹಂಚಿ ಎಂದು ಹೇಳಿಕೊಳ್ಳಬೇಕಾಗಿತ್ತು. ಆದ್ರೆ ಈ ಬಡ ಮನುಷ್ಯ ಕೈಯಾಲಿಡಿಸಿ ಬಿಟ್ಟರು. ಯಾರಾದರೂ ಮುಂದೆ ಬಂದು ಪ್ರಕಟಣೆ ವಾಸ್ತವ ವೆಚ್ಚವನ್ನ ಧರಿಸಿ, ಅಂದ್ರೆ ಅವರು ಯೋಚಿಸಿದರೆ ವಾಸ್ತವ ವೆಚ್ಚವನ್ನ ಭರಿಸಿ ಶ್ರೀಮದ್ ಭಾಗವತದ ಪ್ರತಿಗಳನ್ನ ಜಗತ್ತಿನ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಉಚಿತವಾಗಿ ಹಂಚುವರೆಂಬ ಆಸೆ ನಮ್ಮದಾಗಿತ್ತು. ಆದ್ರೆ ಸಾಮಾಜಿಕ ಉದ್ಧಾರದ ಕಾರ್ಯವನ್ನ ಕೈಗೊಳ್ಳಲು ಇದುವರೆಗೂ ಯಾರು ಸಿದ್ಧರಾಗಿಲ್ಲ. ಅಂದ್ರೆ ಒಳ್ಳೆಯ ಕಾರ್ಯಕ್ಕೆ ಯಾರು ಸಿದ್ಧರಾಗಲ್ಲ. ಯಾಕಂದ್ರೆ ನಾವು ಈಗನೇ ನೋಡ್ಬೋದು, ನಮ್ಮ ಭಗವದ್ಗೀತೆ ಭಾಗವತಮನ್ನ ಕೇಳಿಕೆ ಬನ್ನಿ ಅಂದ್ರೆ ಯಾರು ಬೇಗ ಬರಲ್ಲ, ಸಮಾಜದ ಉದ್ಧಾರಕ್ಕೆ ಯಾರು ಬರಲ್ಲ. ಅದರಲ್ಲಿ ಅಪರೂಪಕ್ಕೆ ಯಾರಾದ್ರೂ ಆಸಕ್ತಿ ಇರುವವರು ಬರ್ತಾರೆ. ತುಂಬಾ ಕಷ್ಟ ಸಾಧ್ಯ. ಯಾಕಂದ್ರೆ ನಾವು ಭೌತಿಕ ಜಗತ್ತಿನಲ್ಲಿ ಹಾಗೇನೆ ಸ್ಥಿತಿ ಆಗಿದೆ. ಹೀಗೆ ಆಗ್ತದೆ ಪ್ರಭುಪಾದರಾಗೆ ಬರೀತಾರೆ. ನಂತರ ಶಿಕ್ಷಣ ಸಚಿವಾಲಯ ಮತ್ತು ಶಿಕ್ಷಣ ನಿರ್ದೇಶಕರು ಭಾಗವತದ ಪ್ರತಿಗಳನ್ನ ಕೊಂಡು ಅವರು ಹಂಚುವ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಅಭಿನಂದಿಸುತ್ತಾ ಭಕ್ತಿ ಸ್ವಾಮಿಗಳು ಸಾರ್ವಜನಿಕ ವಾಚಕರ ಮುಂದೆ ತಮ್ಮ ಸಮಸ್ಯೆಗಳನ್ನ ತೆರೆದಿರ್ತಾರೆ. ಅದೇನಂದ್ರೆ, ವಾಸ್ತವವಾಗಿ ಬೃಹತ್ ಯೋಜನೆ ಆಗಿರುವ ಈ ಕೃತಿಯನ್ನ ಮುಗಿಸಲು ನಮಗೆ ಕಷ್ಟ, ಹಣದ ಸಮಸ್ಯೆ ಆಗಿದೆ. ಈ ಮಾರಾಟದ ಲಾಭವನ್ನ ಯೋಜನೆಯನ್ನ ಮುಂದುವರಿಸುವುದಕ್ಕಾಗಿ ಬಳಸುತ್ತೇವೆ ಹೊರತು ಇಂದ್ರಿಯ ಲೋಲಪ ಅಲ್ಲ, ಫಲಕಾರ್ಯದ ಅಂದ್ರೆ ಇದು ಮಾರಾಟದು ನಾವು ಬರೀತಿರೋದು ಭಾಗವತಮ್ಗೆಗೋಸ್ಕರ ಇಂದ್ರಿಯ ಆಸೆನ ಈಡೇರಿಸ್ಕೊಳ್ಳೋದಕ್ಕಲ್ಲ, ಇಂದ್ರಿಯ ತೃಪ್ತಿಗಲ್ಲ. ಯಾಕಂದ್ರೆ ಅಲ್ಲಿ ನೋಡ್ಬಹುದು ನಾವು ಪ್ರಭುಪಾದರು ಊಟ ಮಾಡ್ತಿರ್ಲಿಲ್ಲ, ನಿದ್ರೆ ಮಾಡ್ತಿರ್ಲಿಲ್ಲ, ಎಲ್ಲಿಂದ ಬಂತು ಇಂದ್ರಿಯದು? ಅದಕ್ಕೋಸ್ಕರ ನಾವು ನೋಡ್ಬೋದು ಇಲ್ಲಿ ಫಲಕಾರಿಯಾಗದ ಕರ್ಮಗಳಿಗೂ ನಮ್ಮ ನಿಷ್ಕಾಮ ಕರ್ಮಕ್ಕೂ ಇರುವ ವ್ಯತ್ಯಾಸ. ಅಂದ್ರೆ ನಾವು ಭಗವಂತನಿಗೆ ಮಾಡುವ ಕೆಲಸ ಯಾವುದೇ ರೀತಿ ಅದು ಫಲ ಅಪೇಕ್ಷತೆ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಏನಂದ್ರೆ ಅರ್ಜುನನಂತೆ ಅಥವಾ ಮಾರುತಿಯಂತೆ ಭಗವಂತನ ಅಪೇಕ್ಷೆಯನ್ನ ಪೂರೈಸೋದಕ್ಕಾಗಿ ಉಗ್ರ ಹೋರಾಟವಾಗುವುದರಲ್ಲಿ ಏನು ತಪ್ಪಿಲ್ಲ. ಅಂದ್ರೆ ಅರ್ಜುನ ಭಗವಂತನಿಗೋಸ್ಕರ ಯುದ್ಧವನ್ನ ಮಾಡ್ತಾರೆ. ಅದೇ ರೀತಿ ನಮ್ಮ ಮಾರುತಿ ಸಹ ಭಗವಂತನ ಅಂದ್ರೆ ನಮ್ಮ ಲಂಕೆಯಲ್ಲಿ ಅವರು ಇದಾಗಿದ್ದನ್ನ ಇಲ್ಲಿ ಉದಾಹರಣೆ ಪ್ರಭುಪಾದರು ಕೊಡ್ತಾರೆ. ಅಂದ್ರೆ ಭಗವಂತನಿಗೋಸ್ಕರ ಅಂದ್ರೆ ವೈದಿಕ ಜ್ಞಾನ ಕೊಡ್ಲಿಕ್ಕೆ ನಾವು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ನಾವೇನು ಅಂದ್ರೆ ಅವ್ರು ಪ್ರಭುಪಾದರು ಹೇಳ್ತಾರೆ, ನಾವು ಹಿಮಾಲಯದಲ್ಲಿ ಅಂದ್ರೆ ಮಾತುಗಳನ್ನ ಆಡುತ್ತೇವೆ, ರೂಪಾಯಿ ಪೈಸೆಗಳನ್ನ ವ್ಯವಹರಿಸುತ್ತೇವೆ, ಅವು ನಿಜ. ಅಂದ್ರೆ ವ್ಯವಹಾರ ಮಾಡ್ತೇವೆ, ಅಂದ್ರೆ ಹಣವನ್ನ ವ್ಯವಹಾರ ಮಾಡ್ತೇವೆ. ನಾವು 100ಕ್ಕೆ 100ರಷ್ಟು ಭಗವಂತನ ಸೇವಕರಾಗಿ ಆತನ ಮಹಿಮಾತಿಶಯಗಳನ್ನ ಪ್ರಚಾರ ಮಾಡುವ ಕಾರ್ಯದಲ್ಲಿ ತೊಡಗಿರುವುದರಿಂದ ನಾವು ಅಜೇಳಾದ ಮಾಯೆಯನ್ನ ದಾಟಿ, ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದವರು, ಭಗವಂತನಿಗೋಸ್ಕರ ನಾವು ಮಾಡ್ತಾ ಇರೋದು ಯಾವುದೇ ರೀತಿಯ ರೂಪಾಯಿ ಪೈಸೆಗಳನ್ನ ವ್ಯವಹಾರಕ್ಕೆ ಆ ರೀತಿ ಐಹಿಕಕ್ಕೆ ನಾವು ಬಳಸ್ತಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಗ ಮಾಯೆ ಯಾವುದೇ ರೀತಿಯಲ್ಲಿ ನಮ್ಗೆ ಬರಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ 2ನೇ ಸಂಪುಟದ 100 ಪುಟಗಳ ಬಟ್ಟೆ ಬೈಂಡಿನ ಇಟ್ಟಿಗೆ ಬಣ್ಣದ ಶ್ರೀಮದ್ ಭಾಗವತ 1ನೇ ಸಂಪುಟದಂತೆ ಅದು ರಕ್ಷಾ ಕವಚವಾಗಿ ಹೊರ ಬರ್ತದೆ. ನಂತರ ಭಕ್ತಿ ವೇದಾಂತ ಸಂಸ್ಥೆಗಳಿಗೆ ಬಳಿಗೆ ಹೋಗಿ, ಅಂದ್ರೆ ಸಂಸ್ಥೆಗಳಿಗೆ ಹೋಗ್ತಾರೆ, ವಿದ್ವಾಂಸರ ಬಳಿಗೆ, ರಾಜಕಾರಣಿಗಳ ಬಳಿಗೆ ಹೋಗಿ, ಬಳಿಗೆ ದೆಹಲಿಯ ಒಬ್ಬ ಪುಸ್ತಕ ವ್ಯಾಪಾರಿ ಡಾಕ್ಟರ್ ಮನೋಹರ್ ಜೈನ್ ಅವರ ಅಲ್ಲಿಗೆ ಹೋಗಿ ಪುಸ್ತಕವನ್ನ ಮಾರಾಟ ಮಾಡ್ಲಿಕ್ಕೆ ಇರ್ತಾರೆ. ಅಲ್ಲಿ ಚೆನ್ನಾಗಿ ಮಾರಾಟ ಸಂಪುಟಗಳು ಮಾರಾಟವಾಗ್ತದೆ. ಅಲ್ಲಿ ಅವರ ಮೋಹನ್ ಲಾಲ್ ಅವರ ಅವರ ಅಂಗಡಿಯಲ್ಲಿ ಮಾರಾಟವನ್ನ ಮಾಡ್ತಾರೆ. ನಂತರ ಸಾಧ್ಯವಾದಷ್ಟು ಪುಸ್ತಕಗಳು ಮಾರುವುದನ್ನ ಬಿಟ್ಟರೆ ಅವರಿಗೆ ಯಾವ ವ್ಯವಹಾರವಿರಲಿಲ್ಲ. ಅವರ ತಾಪತ್ರಯಗಳ ವಿಷಯ, ಯೋಗದ ವಿಷಯ, ವೇದಾಂತ ವಿಷಯ, ಬದುಕಿನ ಆಧ್ಯಾತ್ಮಿಕ ಅಂಶಗಳ ವಿಷಯ, ಇವು ಯಾವು ಸಹ ಅಲ್ಲಿ ಯೋಗದ ವಿಷಯ, ವೇದಾಂತ ವಿಷಯ, ಬದುಕಿನ ಆಧ್ಯಾತ್ಮಿಕ ಅಂಶಗಳ ಇವೆ ಮೊದಲಾದ ಅನೇಕ ವಿಷಯಗಳ ಬಗೆಗೆ ನಾವು ಅಂದ್ರೆ ಪ್ರಭುಪಾದ ಕೂತ್ರು ಸಹ ಬರೀ ವೇದಾಂತದ ವಿಷಯ, ಭಗವತಮ್ಮನ ವಿಷಯ, ಭಗವತಂ ಬಗ್ಗೆ ಹೇಗ್ ಮಾಡ್ಬೇಕು ಅದನ್ನೇ ವಿಚಾರ ಮಾಡ್ತಾ ಇದ್ರು. ಆದರೆ ಅತ್ಯುತ್ತಮ ಅನುವಾದವಾಗಿದ್ದರಿಂದ ನನ್ನ ಮಾರಾಟ ಚೆನ್ನಾಗಿತ್ತು. ಅಂದ್ರೆ ಭಾಗವತಂ ತುಂಬಾ ಅದು ವೈದಿಕ ಜ್ಞಾನ ಅಲ್ಲ, ಅದಕ್ಕೆ ಅದು ತುಂಬಾ ಅವರದು ಚೆನ್ನಾಗಿ ಮಾರಾಟವಾಗ್ತಿತ್ತು ಅಂತ ಅಂದ್ರೆ ಪ್ರಕಾಶ ಹೇಳ್ತಾರೆ.
ರೂಪಾಯಿ ಅವರು ವಿಮರ್ಶೆಗಳನ್ನ ಪ್ರಕಟಿಸಿದ್ದರು. ಅವರ ಗ್ರಂಥಕ್ಕೆ ಒಳ್ಳೆಯ ಮಾರುಕಟ್ಟೆ ಇತ್ತು, ಅಂದ್ರೆ ಬೆಲೆ ಸಂಬಂಧಿತವಾಗಿತ್ತು, ಒಳ್ಳೆಯ ಮಾರಾಟವಾಗ್ತಿತ್ತು. ಅದರಿಂದ ಹಣ ಮಾಡಿಕೊಳ್ಳುವ ಉದ್ದೇಶ ಸಂಸ್ಕೃತ ಎರಡು ಇರ್ಲಿಲ್ಲ ಅವರಿಗೆ. ಈ ವಿದೇಶಿಗಾಗಿ ಅವರು ಇಂಗ್ಲಿಷಿನಲ್ಲಿ ಮುದ್ರಿಸುತ್ತಿದ್ದರು. ಅವರಿಗೆ ಇಂಗ್ಲಿಷ್ ಸಂಸ್ಕೃತ ಎರಡು ಭಾಷೆಗಳ ಮೇಲೆ ಸಹ ಉತ್ತಮ ಪ್ರಭುತ್ವವಿತ್ತು. ನಾವು ಭೇಟಿಯಾದಾಗ ಇಂಗ್ಲಿಷಿನಲ್ಲೇ ವ್ಯವಹರಿಸುತ್ತಿದ್ರು. ಅವರ ಇಂಗ್ಲಿಷ್ ಅಂದ್ರೆ ಪ್ರಭುಪಾದವರಿಗೆ ಅವರು ಗುರುಮಾನದವರು ಇಂಗ್ಲಿಷಿನ ಸ್ಪಷ್ಟತೆಯನ್ನ ನೋಡಿ ಅವರು ನೀವು ಪಾಶ್ಚಿಮಾತ್ಯಕ್ಕೆ ಹೋಗಿ ಪ್ರಚಾರ ಮಾಡ್ಬೇಕಂತ ಹೇಳಿದ್ರು. ಅದೇ ರೀತಿ ಅವರು ಇಂಗ್ಲಿಷ್ ತುಂಬಾ ಪ್ರಭಾವಶಾಲಿಯಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಮತ್ತೊಮ್ಮೆ ಮಧ್ಯಾಹ್ನ ಬರ್ತಿದ್ರು. ದುಡ್ಡು ತಗೊಳಕ್ಕೆ ಅವ್ರಿಗೆ ಏನ್ ಮಾಡ್ತಾ ಇದ್ರು, ಎಷ್ಟು ಪ್ರತಿಗಳನ್ನ ಮಾರಾಟವಾಗಿವೆ, ನಾನು ಅವರಿಗೆ ಎಷ್ಟು ಹಣ ಕೊಡುತ್ತಿದ್ದೆ. ವಾಸ್ತವವಾಗಿ ಆ ಸಮಯದಲ್ಲಿ ಅವರ ಆರ್ಥಿಕ ಸ್ಥಿತಿ ತುಂಬಾ, ಅಂದ್ರೆ ಪ್ರಭುಪಾದವರ ಆರ್ಥಿಕ ಸ್ಥಿತಿ, ಹಣದ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಜನ ಆಸಕ್ತರಾಗಿರುವ ಯಾವುದೇ ಜಾಗದಲ್ಲಿ ಅಥವಾ ಎಲ್ಲರ ಅಟೆಂಡೆನ್ಸ್ ಆಗಿದ್ದೀರಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮಾತಾಜಿ 193 ತನಕ ವಿವರಿಸಿದ್ದಾರೆ. 2 ಪೇಜ್ ನಾಳೆ ಥ್ಯಾಂಕ್ಸ್ ಆಯ್ತಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ. ಬಂದಂತ ಎಲ್ಲಾ ಭಕ್ತವೃಂದವರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.